ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ಇವರ ಸ್ವತಂತ್ರ ದಿನಾಚರಣೆದ ಪೊಟ್ಟಡು ಸ್ವತಂತ್ರ ಪೊರ್ಂಬಾಟದಕ್ಲೆಗ್ ಜಯಘೋಷ ಪಾಡ್ನಾಗ ಬರವು ಕಲ್ಪನಕ್ಲು ವೀರ ಸಾವರ್ಕರ್ಗ್ ಜಯಕಾರ ಪಾಡ್ದಿತ್ತದ ಈ ವಿಚಾರಡು ಶಾಲೆದ ಟೀಚರ್ ಕ್ಷಮೆಕೆಯನ್ನ ಸಂಗತಿ ಸಾಮಾಜಿಕ ಮಾಧ್ಯಮಡು ಸುದ್ದಿಯಾದ ಓದಂಟು ಸೃಷ್ಟಿಯಾದಿತ್ತದ ಕೇಸ್ ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಪೋತುಂಡು ಬಂಟ್ವಾಳ ತಾಲೂಕದ ಮಂಚಿ ಸರ್ಕಾರಿ ಶಾಲೆಡ್ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಟು ಸ್ವತಂತ್ರ ಪೊರ್ಂಬಾಟದಕ್ಲೆಗ್ ಜಯಘೋಷ ಪಾಡ್ನಾಗ ಜೋಕುಲು ಸಾವರ್ಕರ್ಗ್ಲ ಜೈಂದು ಬಂತೆರ ಇಂದಕ್ಕೆ ಪಿಸಿರು ತೋಜಾಯಿನ SDPI ಸದಸ್ಯರು ಬಶೀರ್ ಪನ್ಪನಾರ್ ಜೋಕ್ಲು ಸಾವರ್ಕರ್ಗ್ ಜೈ ಪನಿಯರೆ ಟೀಚರೇ ಕಾರಣ ಅಂದು ದೊಡ್ದು ಜೋಕ್ಲಿನ ಪರವಾದ ಟೀಚರ್ ಕ್ಷಮೆಕೆ ನುಡೊಂದು ಒತ್ತಾಯ ಮಲ್ತದೇರ ಇಂದೆರ್ದು ಪೋಡಿತಿನ ಟೀಚರ್ ಮಾಪ್ ಕೇಂದ್ರ ಐನು ವಿಡಿಯೋ ಮಲ್ತದ ಬಶೀರ್ ಸಾಮಾಜಿಕ ಜಾಲತಾಣಡು ಸುದ್ದಿ ಮಲ್ದೆರಂದು ದೊಡ್ದು ಟೀಚರ್ ವಿಟ್ಲ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ತೇರ ಪೊಲೀಸರು ದೂರ್ ದೆತ್ತೊಂದು ತನಿಖೆ ಮಲ್ತೊಂದುಲ್ಲೇರ ಮಾತಾಡಬೇಡಿ, ಕೆಳಗೆ ಪೊಲೀಸ್ ಇದ್ದಾರೆ, ದಯವಿಟ್ಟು ನೋಡಿ. ನನ್ನ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಈಗ ವೀರ ಸಾವರ್ಕರ್ಗೆ ಜೈ ಅಂತ ಹೇಳಿದ್ದು ತಪ್ಪು. ನಾನು ಆಗಲೇ ಹೇಳಿದ್ದೇನೆ, ನಾನು ಸಾರಿ ಕೇಳಿದ್ದೇನೆ ಅಂತ. ಇಷ್ಟು ಪೋಷಕರಿದ್ದೀರಿ, ತಪ್ಪು ಅಂತ ಕಂಡದ್ದನ್ನು ನೀವು ಇಲ್ಲಿ ಬಂದು ನಮ್ಮ ಹತ್ರ ಹೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದು ಯಾರು? ನನಗೆ ಆನ್ಸರ್ ಕೊಡಿ. ಯಾರು ಆನ್ಸರ್? ಈ ಓದಂಟಿಗೆ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೆದ್ರ ಪುತ್ತೂರದ ಬಿಜೆಪಿ ತಿರಂಗ ಯಾತ್ರೆಡ ಇರೋದ ತೋಜಾದೆರ ಶಾಲೆ ಜೋಕ್ಲು ವೀರ ಸಾವರ್ಕರ್ಗೆ ಜಯಪಣಿನೇನ ಧರ್ಮ ಕುರುಡು ವ್ಯಕ್ತಿ ಒರಿ ಇರೋದ ಮಲ್ತದೆ ಸ್ವತಂತ್ರಗಾತ ರಡ್ಡಡ್ಡು ಸಡ್ತಿ ಕಾಲಪಾನಿದಂಚಿನ ಜೈಲ್ಡ್ ಶಿಕ್ಷೆ ಅನುಭವ ಮಲ್ತೊಂದಿನ ಪೊರ್ಂಬಾಟದಾರ ಸಾವರ್ಕರ್ ಅಂಚಿನ ಸೇನಾನಿಗೆ ಅಪಮಾನ ಮಲ್ಪನ ಕಾರ್ಯ ನಡೆತದನಂದು ದೂರಿಯರು. ವ್ಯಕ್ತಿಗಳು ಇವತ್ತು ಅದನ್ನ ಖಂಡಿಸಿದ್ದಾರೆ ಎನ್ನುವ ಮಾತು ಇವತ್ತು ಕೇಳಿ ಬಂದಿದೆ. ಆ ಪ್ರಕರಣವನ್ನ ಖಂಡಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ ಜಯಘೋಷ ಹಾಕಿದಂತಹ ಆ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಸ್ವಾತಂತ್ರ್ಯ ವೀರ ಸಾವರ್ಕರ್? ಇಡೀ ತನ್ನ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಬ್ಬ ವೀರ. ಅವರ ಹೆಸರಿನಲ್ಲೇ ಸ್ವಾತಂತ್ರ್ಯ ವೀರ ಅಂತ ಇದೆ. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಯಾವುದೇ ಹೋರಾಟಗಾರನ ಹೆಸರಿನ ಮುಂದೆ ಸ್ವಾತಂತ್ರ್ಯ ವೀರ ಅಂತ ಬಿರುದು ಇಲ್ಲ. ಸ್ವಾತಂತ್ರ್ಯ ವೀರ ಅಂತ ಬಿರುದಿರುವಂತಹ ಏಕೈಕ ವ್ಯಕ್ತಿ ಅದು ಸಾವರ್ಕರ್ ಅಂತ ಆ ಮತ ಅಂತ ವ್ಯಕ್ತಿ ಅವರು ತಿಳ್ಕೊಳ್ಬೇಕಾಗತ್ತೆ. ತನ್ನ ಇಡೀ ಜೀವನವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ 2 ಬಾರಿ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿದಂತ ಏಕೈಕ ಹೋರಾಟಗಾರ ಸ್ವಾತಂತ್ರ್ಯ ವೀರ ಸಾವರ್ಕರ್. ಆ ಸತ್ಯವನ್ನ ಇವತ್ತು ಕಾಂಗ್ರೆಸ್ ಬರ್ತಿದೆ. ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಯಾವಾಗ ಈ ದೇಶದ ಚುಕ್ಕಾಣಿಯನ್ನ ಹಿಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇವಲ ರಾಜಕಾರಣ ಮಾಡಿಲ್ಲ, ಕೇವಲ ಈ ದೇಶದ ಅಭಿವೃದ್ಧಿಯನ್ನ ಮಾಡಿಲ್ಲ, ಸ್ವಾತಂತ್ರ್ಯ ವೀರರಿಗೆ ಗೌರವವನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ನಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿಗೆ ಅಥವಾ ನಾಯಕನಿಗೆ ಈ ದೇಶದಲ್ಲಿ ನಿಜವಾದಂತಹ ಗೌರವ ಸಿಗಬೇಕಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬರಬೇಕಾಯಿತು. ಅಂಬೇಡ್ಕರ್ನ ಫೋಟೋವನ್ನ ಇಟ್ಕೊಂಡು ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಅಂಬೇಡ್ಕರ್ನ ಸಿದ್ಧಾಂತವನ್ನ ಮರೆತಿದೆ. ಆದರೆ ನರೇಂದ್ರ ಮೋದಿ ಅವರು ಅವರ 5 ಪ್ರಮುಖ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪಂಚತೀರ್ಥ ಅಂತ ಅದಕ್ಕೆ ಹೆಸರನ್ನು ಇಡುವುದರ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿಯನ್ನ ಅದಕ್ಕೆ ವಿನಿಯೋಗ ಮಾಡಿ ಪಂಚತೀರ್ಥವನ್ನ ಅಭಿವೃದ್ಧಿ ಮಾಡುವುದರ ಮುಖಾಂತರ ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟಿರುವಂತಹ ಏನು ಸಾಧನೆ ಇದೆ, ಈ ಕೊಡುಗೆ ಏನಿದೆ, ಆ ಕೊಡುಗೆಗೆ ಗೌರವವನ್ನ ಕೊಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ. ಅದೇ ರೀತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ ಮರೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ ಅದನ್ನು ನೆನಪು ಮಾಡುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಇವತ್ತು ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ರಾಷ್ಟ್ರಭಕ್ತಿಯನ್ನ ಉದ್ದೀಪನ ಮಾಡೋದ್ರ ಮುಖಾಂತರ ಇವತ್ತು ಹೊಸ ಪೀಳಿಗೆಗೆ ಭಾರತದ ಇತಿಹಾಸ ಗೊತ್ತಾಗಬೇಕಾಗಿದೆ. ಈ ದೇಶದ ಜನತೆ ಭಾರತವನ್ನು ಅಧ್ಯಯನ ಮಾಡಿದ ಪರಿಣಾಮದಿಂದ ಭಾರತವಾಗಿ ಗುರುತಿಸುವಲ್ಲಿ ವಿಫಲರಾದ ಪರಿಣಾಮದಿಂದ ಇವತ್ತು ದೇಶದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವವಾಗಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖಾಂತರ ಈ ದೇಶದ ನಿಜವಾದಂತಹ ಇತಿಹಾಸ
ಈ ದೇಶದ ಜನರಿಗೆ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಕಾನೂನನ್ನ ತಂದ್ರೆ ಅದನ್ನ ಇವತ್ತು ತಿಲಾಂಜಲಿ ಕೊಡುವಂತ ಕೆಲಸವನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಗ್ನಿವೀರ್ ಎನ್ನುವಂತ ಯೋಜನೆಯ ಮುಖಾಂತರ ಈ ದೇಶದ ಯುವಕರು ಸೇನೆಗೆ ಬರಬೇಕು, ಅವರ ದೇಶಕ್ಕೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಗ್ನಿವೀರ್ ಎನ್ನುವಂತ ವಿಶೇಷವಾದಂತಹ ಯೋಜನೆಯನ್ನು ತರುವುದರ ಮುಖಾಂತರ ಈ ದೇಶದ ಜನ ಯುವಕರು ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ಸೇರ್ಕೊಳ್ಬೇಕು ಎನ್ನುವ ಸಂಕಲ್ಪವನ್ನು ತಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಮಾಹಿತಿದಾರರ ದುಂಬುದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಶನಿವಾರ ಕುಡ್ಲಡ್ ಸುದ್ದಿ ಕುಟ್ಟಡು ಪಾತಿರ್ದ ಗ್ಯಾರಂಟಿ ಯೋಜನೆ ಬಗೆಟ್ ಬಿಜೆಪಿ ನಾಯಕರು ಕೋಂಗಿ ಮಲ್ಪನೆನ್ ಬಿಡೋಡು ಅಕ್ಲು ಕಾಂಗ್ರೆಸ್ ದೂರ್ನ ಬದಲು ಅಕ್ಲಿನ ಪಕ್ಷದ ಸ್ಥಿತಿಗತಿ ಬಗೆಟ್ ಪಿರ ಮಗಡ್ದು ತುವಡ್ ಬಿಜೆಪಿ ಇತ್ತೆ ರಿಪೇರಿ ಯಾವಂದಿನ ಮಟ್ಟುಡು ಉಲಾಯಿತ ಗುಂಪುಗಾರಿಕೆಡ್ದು ನರಳೊಂದುಂಡು ಅಕ್ಲಿಗ್ ಎದುರು ಪಕ್ಷದ ನಾಯಕರನ್ನು ಘೋಷಣೆ ಮಲ್ಪರೆ ಆತಜಿ ಬಿಜೆಪಿ ರಾಜ್ಯ ಗುರ್ಕಾರ್ಯರ್ಲ ದಿಯರ ಸಾತಿ ಆತಜಿಂದ ಕೋಂಗಿ ಮಲ್ತೆರ ಬಿಜೆಪಿದ ಇರುವೆರು ಶಾಸಕರು ಸೋಮಶೇಖರ್ ಒಂಜಿ ಪಾತಿರ ಪಂಡ ಹೆಬ್ಬಾರ್ ಅರೆನ ಅಸಮಾಧಾನನು ಮಾತ್ರೆಗ್ಲು ಗೊತ್ತಾಪನಂಚ ಪಿತೈ ಪಾಡ್ದೆರ ಸದಾನಂದ ಗೌಡಿರೆ ಬಿಜೆಪಿನ ದೂರೊಂದುಲ್ಲೆರ ಬಿಜೆಪಿದ ಉಲಾಯಿದ ಲಡೈ ಅಕ್ಲಿನ ಉಲಾಯಿದ ಅಸಮಾಧಾನೊಡ್ದು ಮಣ್ಣು ಮುಕ್ಕುದು ಪೋತುಂಡು ಅವನನ್ನ ಲಕ್ಕದು ಅಂತಂದಿನಾತ್ ಜರಿದು ಪೋತುಂಡು ಪಂಡಿರ ಬಿಜೆಪಿ ರಾಜ್ಯ ಗುರ್ಕಾರ್ಯ ನಳಿನ್ ಕುಮಾರ್ ಕಟೀಲ್ರನ ವ್ಯಾಲಿಡಿಟಿ ಮುಗಿದಂಡ ಅರೆನ ಎಕ್ಸ್ಪೈರಿ ಡೇಟ್ಲ ಮುಗಿದಂಡ ಅಂಚಿನ ಸ್ಥಿತಿಗತಿ ಅರೆನ ಅಂದು ಕೋಂಗಿ ಮಲ್ತೆರ ಸಿಟಿ ರವಿ ಅಶ್ವಥ ನಾರಾಯಣ ಯತ್ನಾಳ್ ಅಕ್ಲನ ಉಲೈಡೆ ತಡಿತೊಂದುಲ್ಲೆರ ಐನು ಸರಿ ಮಲ್ಪರೆ ಸಾಧ್ಯ ಇಜ್ಜಿಂದ ಕೇಂದ್ರ ನಾಯಕರಿಗೆ ಗೊತ್ತುಂಡು ಆಂಡ ರಾಜ್ಯದ ನಾಯಕರಿಗೆ ಅರ್ಥ ಹೊಂದಿಜ್ಜಿ ಅಕ್ಲು ಎಂಕ್ಲನ ಗ್ಯಾರಂಟಿ ಯೋಜನೆದ ಬಗೆಟ್ ದೂರೊಂದುಲ್ಲೆರ ಎಂಕ್ಲನ ಸರ್ಕಾರ ಜಾರಿ ಕನತಿನ ಉವೆ ಗ್ಯಾರಂಟಿ ಯೋಜನೆನ ದೆತ್ತು ಪಾಡುಜಿ ಜನಕುಲು ಪೋಡಿನ ಅಗತ್ಯ ಇಜ್ಜಿಂದ ಪಣ್ಣಿನ ಐವನ್ ಡಿಸೋಜಾ ನಳಿನ್ ಕುಮಾರ್ ಸಂಸದರಾದ ಜಿಲ್ಲೆಗೆ ಸಾಧನೆ ಎಂಚಿನ ವಾ ಯೋಜನೆ ಕನದಿರ ಎಂಕ್ಲನ ಕೆಲಸಲೇನು ಉದಿಪನ ಮಲ್ತಿನನೆ ಅರನ ಸಾಧನೆ ಎಂದು ಪಂಡಿರ. ನಾವು ಗ್ಯಾರಂಟಿ ಯೋಜನೆಯಿಂದ ಸೋತೆವು ಅಂತ ಭಾಳ ಜನ ಶಾಸಕರುಗಳು ಮಾತಾಡೋದನ್ನು ನಾನು ಕೇಳಿದ್ದೆ. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ, ಅವರು ಗ್ಯಾರಂಟಿ ಯೋಜನೆ ಜನಪರ ಯೋಜನೆ ನಾವು ಘೋಷಣೆ ಮಾಡಿದ್ದು ಜನರಿಗೆ ತಲುಪಿಸಿದ ಸೋತದಲ್ಲ ಅಂತ. ಬಿ ಜೆ ಪಿ ಅಕ್ಯೂಟ್ ಅಂದರೆ ವಿಪರೀತವಾದ ಆಂತರಿಕ ತೊಂದರೆಯನ್ನು ಬಳಲ್ತಾ ಇದೆ. ಅದು ರಿಪೇರಿ ಆಗದಂತು, ಅದು ರಿಪೇರಿ ಮಾಡಲಿಕ್ಕೆ ಆಗದ ಮಟ್ಟದಲ್ಲಿ ಇವತ್ತು ಆಂತರಿಕ ಗುಂಪುಗಾರಿಕೆಯಿಂದ ಬಳಲ್ತಾ ಇದೆ. ಹಾಗಾಗಿ ಇವತ್ತು ಅವರಿಗೆ ವಿರೋಧ ಪಕ್ಷ ನಾಯಕರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಎಷ್ಟು ಆಂತರಿಕ ಅಂದರೆ, ಇತ್ತೀಚೆಗೆ ಇಬ್ಬರು ಶಾಸಕರು ಎಲ್ಲಿ ಹೇಳಿದ್ದನ್ನು ಕೇಳಿದ್ದೇನೆ. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ನನಗೆ ನನ್ನ ಸೋಲಿಗೆ ಬಿ ಜೆ ಪಿಯ ಕಾರ್ಯಕರ್ತರೇ ಕಾರಣ, ನಾನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೇನೆ ಸರಿ ಮಾಡಿ ಅಂತ. ಅವ್ರು ಸರಿ ಮಾಡದೇ ಇದ್ದುದೇ ನಾನು ಅಸಮಾಧಾನಗೊಂಡಿದ್ದೇನೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಈಚೆಯಿಂದ ಹೆಬ್ಬಾರ್ ಅವರು ಹೇಳ್ತಾರೆ, ಇಲ್ಲಿ ನಾರ್ತ್ ಕೇಂದ್ರದಲ್ಲಿ ನನಗೆ ಬಿ ಜೆ ಪಿಯವರೇ ಸೋಲಿಸಿದ್ದು ಅಂತೇಳೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಸದಾನಂದ ಗೌಡರು ಹೇಳ್ತಾರೆ, ಆತ್ಮಾವಲೋಕನ ಮಾಡಲಿಕ್ಕೆ ನಮಗೆ ಆತ್ಮನೇ ಇಲ್ಲದಿದ್ದರೆ ಅವಲೋಕನ ಮಾಡೋದು ಎಲ್ಲಿ ಅಂತ ಹೇಳ್ತಾರೆ. ಅದರ ಅರ್ಥ ಎಲ್ಲಿಯೋ ಒಂದು ಕಡೆ ಬಿ ಜೆ ಪಿಯ ಆಂತರಿಕ ಕಲಹ ಏನಿದೆ, ಅಥವಾ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಅವರಲ್ಲಿಯೇ ಇರುವಂಥ ಅಸಮಾಧಾನ, ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಮುಕ್ಕಿ ಹೋಗಿದೆ. ಅಂದರೆ ಚೇತರಿಕೆ ಮಾಡಿಕೊಳ್ಳಲಾಗದಷ್ಟು ಅಂತಿಮ ಹಂತಕ್ಕೆ ಅದು ಮುಟ್ಟಿದೆ. ಅವರೊಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಆಲ್ರೆಡಿ ಸರೆಂಡರ್ಡ್, ಯಾರಿಗೆ? ಕುಮಾರಸ್ವಾಮಿಗೆ. ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಸಿ ಟಿ ರವಿ ಮಾತಾಡೋದು ಯತ್ನಾಳ್ ಒಪ್ಪೋದಿಲ್ಲ, ಯತ್ನಾಳ್ ಮಾತಾಡಿದ್ದು ಇನ್ಯಾರೋ ಒಪ್ಪೋದಿಲ್ಲ, ಅಶ್ವಥ್ ನಾರಾಯಣ ಒಪ್ಪೋದಿಲ್ಲ. ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಗೊತ್ತಾಗಿದೆ, ಕರ್ನಾಟಕ ರಾಜ್ಯದ ಬಿ ಜೆ ಪಿ ಹ್ಯಾಸ್ ಲಾಸ್ಟ್ ಏನು ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಅದು ಆಗೋದಿಲ್ಲ ಅಂತ ಹೇಳೋದು ಗೊತ್ತಾಗಿದೆ. ದೇ ಮೇ ಎಕ್ಸ್ಪೆಕ್ಟಿಂಗ್ 3 to 4 seats ಇನ್ ಪಾರ್ಲಿಮೆಂಟ್. ನಳಿನ್ ಕುಮಾರ್ ಕಟೀಲ್ ಅವರು 4ನೇ ಬಾರಿಯ 5ನೇ ಬಾರಿಯ 4ನೇ ಬಾರಿ MP ಆಗ್ತಾರೆ. ಒಂದು ದೊಡ್ಡ ಯೋಜನೆ, ಒಂದು ಯೋಜನೆ ಮಂಗಳೂರಿಗೆ ತಂದಿದ್ದೇನೆ, ಆಸ್ಪತ್ರೆ ತಂದಿದ್ದೇನೆ, ಮೆಟ್ರೋ ತಂದಿದ್ದೇನೆ, ದೊಡ್ಡ ಬ್ರಿಡ್ಜ್ಗಳನ್ನು ಮಾಡಿದ್ದೇನೆ, ರೈಲ್ವೆಯಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆ ತಂದಿದ್ದೇವೆ,
ವಿಮಾನ ನಿಲ್ದಾಣದಲ್ಲಿ ದೊಡ್ಡ ವ್ಯವಸ್ಥೆ ಮಾಡಿದ್ದೇವೆ. ಒಂದು ಯೋಜನೆ ಹೇಳಿ, ಒನ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್, ಡೆವಲಪ್ಮೆಂಟ್ ಪ್ರೋಗ್ರಾಮ್. ಕೊರಗ ಅಭಿವೃದ್ಧಿ ಸಂಗೋಲನ ಒಕ್ಕೂಟ ಕರ್ನಾಟಕ ಕೇರಳ ಇಂದೆತ 15ನೇ ವರ್ಷದ ಕೊರಗರಿನ ಭೂಮಿ ಪರ್ವ ಕಾರ್ಯಕ್ರಮ ಪುತ್ತೂರು ಆದಿವಾಸಿ ಸಮುದಾಯ ಭವನದ ಜಾಲ್ಡ್ ನಡೆತಂಡ ಒಡಿಪುದ ಶಾಸಕರ ಯಶಪಾಲಯ್ಯ ಸುವರ್ಣ ಕೆಎಸ್ಆರ್ಟಿಸಿ ಬಸ್ ಒಂತನ ತಾಣೊಡ್ದು ಆದಿವಾಸಿ ಸಮುದಾಯ ಭವನ ಮುಟ್ಟ ದೀವನ್ನ ಮೆರವಣಿಗೆ ಉದಿಪನ ಮಲ್ತೆರ ಕುಡ್ಲ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರೊಫೆಸರ್ ಸಬಿತಾ ಗುಣ್ಮಿ ಕೊರಗೇರ್ನ ಭೂಮಿ ಪರ್ವದ ಸಂದೇಶ ಕೊರಿಯರ ಯೋಜನಾ ಸಮನ್ವಯ ಅಧಿಕಾರಿ ದೂದ್ಪೀರ್ ಪೌರ ಕಮಿಷನರ್ ರಾಯಪ್ಪ ಕೊರಗೇರ್ನ ಅಭಿವೃದ್ಧಿ ಒಕ್ಕೂಟದ ಗುರ್ಕಾರ್ದಿ ಸುಶೀಲಾ ನಾಡ ಮತ್ತಾಡಿ ಕಾಯರೆಪಲ್ಕೆ ಒಕ್ಕೂಟದ ನಮ್ಮ ನ್ಯಾಯಕೂಟದ ಬಾಲರಾಜ್ ಕೋಡಿಕಲ್ ಒಡಿಪು ಜಿಲ್ಲಾ ಕೊರಗ ಸಮಿತಿದ ಗುರ್ಕಾರ್ಯರು ಬೊಗ್ರ ಕೊರಗ ಪಾಲ್ದೊಂಡ್ಯರು. ಕುಡ್ಲದ ಅಳಪೆ ಪಡ್ಪುಡು ರೈಲು ಸಂಕದ ಕೈತಲ ನೀಂದಿರಬಹುದಿತ್ನಪಗ ನೀರುಕು ಬೋರ್ದು ತೀರ್ನ ವರುಣ್ ಬೊಕ್ಕ ವೀಕ್ಷಿತರ್ನ ಕುಟುಂಬಗೂ ಕಾಂಗ್ರೆಸ್ ಸರ್ಕಾರ 2 ಲಕ್ಷ ರೂಪಾಯಿದಂಚ ಸಹಾಯ ಕೊರಿಯರ ಕ್ರಮದಿತ್ತೊಂದುಂಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯರ 2 ಕುಟುಂಬದ ವಾರಸ್ದಾರರಿಗೆ 2 ಲಕ್ಷ ರೂಪಾಯಿ ಕೊರಿಯರೆ ಆದೇಶ ಕೊಡ್ತೇರಂದು ಕೆಪಿಸಿಸಿ ಮಾಹಿತಿದಾರರು ಐವನ್ ಡಿಸೋಜ ಪಂತೆರ 6 ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ವರುಣ್ ರಿಕ್ಷಾ ಡ್ರೈವರ್ ಆದ ವೀಕ್ಷಿತ್ ಮೆಡಿಕಲ್ ರಿಪ್ ಆದ ಬೆನೊಂದಿತ್ತೆರ. ಬಡವೀರ್ ಆದಿತ್ಯ ನೀಡಿದವರ 2 ಕುಟುಂಬಗಳ ಪರಿಹಾರ ಕೊರಿಯರೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಲ್ತದಿತ್ತದ 6 ಸಾಯವದ ಕಾಯರೆ ಆದೇಶ ಕೊಡ್ತೇರಂದು ಐವನ್ ಡಿಸೋಜ ಪಂಡ್ಯರ. ಬೇತೆ ಬೇತೆ ಸೀಕ್ ಸಂಕಡಲಿಡು ನರೊಳ್ನಕ್ಲಿಗೆ ಒಟ್ಟು 9 ಜನಕ್ಕೂ 9,25,000 ರೂಪಾಯಿ ಪರಿಹಾರ ಕೊಡ್ತಂಡು ತಾನು ವಿಧಾನ ಪರಿಷತ್ ಸದಸ್ಯ ಆದುಪ್ಪನಗ 6 ಕೋಟಿ ರೂಪಾಯಿನ ಬಡವರಿಗೆ ಕೊಡ್ತಂಡು ಐವನ್ ಡಿಸೋಜ ಪಂಡ್ಯರ. ಒಂದು ಕುಟುಂಬ ಭಾಳ ಬಡ ಕುಟುಂಬ. ಒಬ್ಬರು ರಿಕ್ಷಾ ಚಾಲಕರು ತಂದೆ, ಇನ್ನೊಬ್ಬರು ಮೆಡಿಕಲ್ ರೆಪ್ ಆಗಿದ್ದರು. ತೀರ ಬಡತನದ ಕುಟುಂಬ ಮನೆಯನ್ನು ನೋಡಿ ಇವರಿಗೇನಾದರೂ ಸಹಾಯ ಮಾಡಬೇಕು ಅಂಥೇಳಿ ನಮ್ಮ 2 ವಾರ್ಡಿನ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದ ನಾಯಕರು ಒತ್ತಾಯದ ಮೇರೆಗೆ ನಾನು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದ್ದೆ ಅವರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತ. ಮೊನ್ನೆ ಬೆಂಗಳೂರಿನಲ್ಲಿ ನಾನು ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಕಂಡು ಅವರಿಗೆ ಈ ವಿಚಾರವನ್ನು ತಿಳಿಸಿ ಅವರು 2 ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿಯಂತೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಕೊಡಬೇಕು ಅಂತ ಹೇಳುವುದನ್ನು ಅವರು ಆದೇಶವನ್ನು ಮಾಡಿದ್ದಾರೆ. ನಾನು ತಮಗೆ ಕೈಯಲ್ಲಿ ಆದೇಶದ ಪ್ರತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮುಖ್ಯಮಂತ್ರಿಗಳ ಕೈಬರಹದ ಪ್ರತಿಯನ್ನು ಕೊಟ್ಟಿದ್ದೇನೆ. ನಾವು ಈ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಮತ್ತು 2 ಕುಟುಂಬದ ಸದಸ್ಯರುಗಳು ನನ್ನನ್ನು ಬಂದು ಭೇಟಿ ಮಾಡಿದರು. ನಮಗೆ ಅವರು ಪಕ್ಷ ಇದು ಯಾವುದನ್ನು ಎಣಿಸದೆ ನಮ್ಮ ಕೆಲಸ ಬಡವರಿಗೆ ಸಹಾಯ ಮಾಡೋದು, ಯಾರು ತೊಂದರೆಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡೋದು, ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಗುರಿ ಇಟ್ಟುಕೊಂಡು ನಾವು ಸಹಾಯವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮೆಲ್ಲ ಪಕ್ಷದ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕರಾವಳಿಡು ರೈತ ಉತ್ಪಾದಕರ್ನ ಸಂಸ್ಥೆ ದಿಂಜೈತದ ಬಜಪೆ ಕೈತಲ್ದ ಎಕ್ಕಾರು ಸಿರಿಕುರಲ್ ರೈತ ಉತ್ಪಾದಕರ್ನ ಕಂಪನಿ ಭಾರತ ಬುಲೆಟ್ ರಾಜ್ಯದ ಒಂಜಿ ರಿಜಿಸ್ಟರ್ ಆಯ್ನ ಕಂಪನಿ ಆದುಂಡು. 2028 ಶುರು ಆಯ್ನ ಸಂಸ್ಥೆಡಿತ್ತ 500 ಜನ ಸದಸ್ಯರೈತದ ಸರ್ಕಾರದ್ದು 8 ಲಕ್ಷ ರೂಪಾಯಿ ಸಹಾಯ ಪನವದ ಒಟ್ಟುಗು ಕಂಡದ ಪೆರೆಗ್ ಟ್ರ್ಯಾಕ್ಟರ್ ದೆತ್ತೊಂದುಂಡು.
ರೈತರನ ಕಂಡದ ಪುನೇನ ರಿಯಾಯಿತಿ ಬೆಲೆಟ್ ಮಲ್ತೊಂದಿತ್ತದ ಎಂದಿಡ್ದು ರೈತರಿಗೆ ಬೋಡಾಯಿನತ ಲಾಭ ಆತಂಡ ವರ್ಷಲ ಪಾಕ ಎಕರೆ ಪಡೀಲ್ ಭೂಮಿದ ಬೆನ್ನಿ ನಡ್ತೊಂದಿತ್ತದ ಈ ಸರ್ತಿಲ ಎಣೆಲು ಬುಲೆಕ್ 16 ಎಕರೆದಾತ ಪಡೀಲ್ ಕಂಡುಗು ನೀಚೆ ನಡ್ತಂಡ ಎಕ್ಕಾರು ಸುತ್ತಮುತ್ತ ಮಾತ್ರ ಅತ್ತ ಕರಿನ ಸರ್ತಿ ಸುರತ್ಕಲ್ ಕೈತಲ್ದ ಮಧ್ಯಗ್ರಾಮುಡ್ಲ ಪಡೀಲ್ ಭೂಮಿದ ಬೆನ್ನಿ ಮಲ್ತದ ಗೆಲ್ಮೆ ಪಡೆತಂಡ ಈ ಸರ್ತಿ ಎನೆಲು ಬುಲೆಕ್ ಬಡಗ ಎಕ್ಕರ್ ಗ್ರಾಮಡು 16 ಎಕರೆ ಕಂಡದ ನಟ್ಟೆ ಆದಿತ್ತದ ಸಂಸ್ಥೆದ ಸದಸ್ಯರ್ಲಾಕ್ಲನ ಇಲ್ಲಲ್ದ 200 ಎಕರೆ ಕಂಡದ ಬೆನ್ನಿ ಮಲ್ದೇರ ಸಂಸ್ಥೆದ ಗುರ್ಕಾರ್ಯರ ಮುರ ಸದಾಶಿವ ಶೆಟ್ಟಿ ಈ ಬಗೆಟ್ ದಾನಿ ಪನ್ಪರ್ಕೆಯಲ್ಲೇ ಶ್ರೀಕುರಲ್ನ ಲೆಕ್ಕದಲ್ಲಿ ಈಗ ನಾವು ಈ ವರ್ಷದ ಒಂದು ಮೈಲು ಬನ್ನಿ ಎಂಬ ಜಾಗದಲ್ಲಿ ಒಂದು 10 ಎಕರೆ ಜಮೀನನ್ನು ಈಗ ಗದ್ದೆ ನಾಟಿ ಮಾಡ್ತಾ ಇದ್ದೇವೆ ನಾವು. ಇದಕ್ಕಿಂತ ಮೊದಲು 2 ವರ್ಷದಲ್ಲಿ ನಾವು ಮಧ್ಯ ತೆಲಾರು ಆ ಕಡೆಯಲ್ಲಿ ಮಾಡಿದ್ದೆವು. ಅದು ಕೊಳಕೆ ಬೆಳೆಯಲ್ಲಿ ಮಾಡೋದು, ಇದು ಎನೆಲ್ ಬೆಳೆ ಈ ವರ್ಷ ಫಸ್ಟಿಗೆ ಮಾಡೋದು. ಇದು ನಾವು ಈಗ ಎಲ್ಲಿ ಪಡೀಲು ಭೂಮಿ ಉಂಟಾ ಅದನ್ನೆಲ್ಲ ಹುಡುಕಿಕೊಂಡು ಹೋಗಿ ಅವರಲ್ಲಿ ಮಾತಾಡಿ ನಾವು ಇದನ್ನು ಮಾಡ್ತಾ ಬರುವುದು. ಹಾಗೆ ಇಲ್ಲಿ ಮೈಲುಬೆನ್ನಿಯಲ್ಲಿ ಈ ಪ್ರದೀಪ್ ಅಣ್ಣನವರದ್ದು ಗದ್ದೆ ಇದು. ಅವರು ಹೇಳಿದ್ದಾರೆ ಇದನ್ನು ಮಾಡೋದ್ರೆ ಕಂಪನಿಯವರಿಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ, ಕಂಪನಿಯವರು ಮಾಡಿ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಹಾಗೆ ನಾವು ಇನ್ನು ಎಲ್ಲಿ ಪಡೀಲು ಭೂಮಿ ಉಂಟಾ ಅದನ್ನೆಲ್ಲ ಕೇಳಿಕೊಂಡು ಮಾಡ್ತಾ ಹೋಗುವುದು. ಈಗ ಇದಕ್ಕೆ ಎಲ್ಲ ಸಹಕಾರ ನಮ್ಮ ವಿಜಯ ಮಿತ್ರ ಮಂಡಳಿಯ ಯುವಕರೆಲ್ಲ ಸೇರಿ, ಈಗ ಯುವ ಸಂಗಮದವರು ಸೇರಿ ನಾವು ಇದನ್ನು ಮಾಡ್ತಾ ಇರೋದು. ಇಷ್ಟವರೆಗೆ ಅಲ್ಲಿ ಒಂದು 2 ವರ್ಷದಲ್ಲಿ 40-50 ಎಕರೆ ಮಾಡಿದ್ದೇವೆ. ಈ ವರ್ಷ ಇದು ಈಗ ಮಾಡೋದು 10 ಎಕರೆ ಜಾಗ ಫಸ್ಟು. ಇನ್ನು ಮಾತಾಡಿದ್ದುಂಟು, ಅದು ಈಗ ಬರುವ ಎಡೆಕೊಳಕೆ ಬೆಳೆಗೆ ಮಾಡುವುದಂತ ಇಟ್ಟಿದ್ದೇವೆ. ಅದರಲ್ಲಿ ನೀರು ಹೋಗುವುದಿಲ್ಲ, ನೀರು ಜಾಸ್ತಿ ಉಂಟು, ಅದಕ್ಕಾಗಿ ಈಗ ನಿಂತಿದ್ದೇವೆ. ಅದರಲ್ಲಿ ಸಂಸ್ಥೆಯಲ್ಲಿ ಈಗ 300 ಜನರಿದ್ದಾರೆ. ಇನ್ನೊಂದು 500 ಜನ ಆಗ್ತೇನೆ ಅಂತ ಹೇಳಿದವರು ಈಗ ಇದ್ದಾರೆ. ಅದು ನಾವು ಅಲ್ಲಿ ಭೇಟಿ ಆಗಲಿಕ್ಕೆ ಸರಿಯಾಗಿ ಸಮಯ ಸಿಗಲಿಲ್ಲ, ಹಾಗೆ ಸ್ವಲ್ಪ ವಿಳಂಬ ಆಗಿದೆ. ಇನ್ನು ಆಗ್ತದೆ, 1 ವಾರದಲ್ಲಿ 1-2 ವಾರದಲ್ಲಿ ಇನ್ನೊಂದು 500 ಜನ ಆಗುವ ಅಭಿಪ್ರಾಯ ಆಗಿದೆ. ಎಲ್ಲರಿಗೂ ಇಂಟ್ರೆಸ್ಟ್ ಬಂದಿದೆ. ಈ ಪಡೀಲು ಭೂಮಿಯನ್ನು ಮಾಡುವುದನ್ನು ನೋಡಿ ನಾವು ಸೇರ್ತೇವೆ ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಬಂದಿದೆ. ಆ ರೀತಿಯಲ್ಲಿ ನಾವು ಈಗ ಅದನ್ನು ಮುಂದೆ ಮಾಡ್ತಾ ಇದ್ದೇವೆ. ಸಾವಯವ ಮಾಡಿ ನಾವೇ ಒಂದು ಪ್ಯಾಕೆಟ್ ಮಾಡಿ ಇದು ಜನರಿಗೆ ಹಂಚಬೇಕಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಆ ರೀತಿ ಈಗಲೂ ನಾವು ಹಟ್ಟಿ ಗೊಬ್ಬರ ಹೊರತು ಕೆಮಿಕಲ್ ಗೊಬ್ಬರ ನಾವು ಹಾಕಲಿಲ್ಲ. ಇನ್ನು ಮುಂದೆನೂ ಅದಕ್ಕೆ ಹಾಕುವುದಿಲ್ಲ. ಅದನ್ನು ನಾವೇ ನಮ್ಮದೇ ಒಂದು ರೀತಿಯಲ್ಲಿ ಅದಕ್ಕೆ ಮದ್ದನ್ನು ಕೊಟ್ಟು ಅದನ್ನು ರಕ್ಷಿಸಿಕೊಂಡು ಬರುವಂಥ ತೀರ್ಮಾನ ಮಾಡಿದ್ದೇವೆ. ನಾವು ಮನೆ ಹತ್ತಿರದ ಕೆಲವು ಆಶ್ರಮದಲ್ಲಿ ಉಂಟು, ಕೆಲವು ಪಾವಂಜಿ ಏರಿಯಲ್ಲಿ ಉಂಟು, ಮತ್ತು ಸೊಪ್ಪು ಹಾಕ್ತೇವೆ, ಜೀವಾಮೃತ ಮಾಡಿದ್ದೇವೆ. ಅದರಿಂದ ನಾವು ಮಾಡಿಕೊಂಡು ಬರೋದು. ಸಂಸ್ಥೆ ಎನೆಲುಬುಲೆ ಮಾತ್ರ ತಂದೆ ಸುಗ್ಗಿ ಬುಲೆಕ್ ಪಡೀಲ್ ಭೂಮಿಡ್ ಬೆನ್ನಿ ಮಲ್ಪೇರ ಈ ಸರ್ತಿ ಎನೆಲುಬುಲೆಕ್ 5 ಎಕರೆ ಪಡೀಲ್ ಭೂಮಿದ ತೊನ್ನ ಯೋಚನೆ ಮಲ್ತದಿತ್ತೇರ ಅಂಡ ಬಡ್ಸ ಇಜ್ಜಾಂದಿ ನಡೆದವರ 16 ಎಕರೆ ಬೆನ್ನಿ ಮಲ್ದಂಡ ಓವೇ ರಾಸಾಯನಿಕ ಈಟುಗಳ ಸಂದೆ ಕೆದೆ ಗೊಬ್ಬರ ಗಳಸದ ಸಾವಯವ ಕ್ರಮಟ್ಟು ಬೆನ್ನಿ ಮಲ್ತದಂಡ ಕೇಕೊಯ್ನೆಟ್ ಬೊಕ್ಕ ಅರಿ ಮಾರುವೆರ ಗೋಶಾಲೆಲೆಗ್ ಕಮ್ಮಿ ಬೆಲೆಟ್ ವೈ ಕೊರ್ಪೇರ ಸಂಸ್ಥೆದ ಸದಸ್ಯರ ರತ್ನಾಕರ ಶೆಟ್ಟಿ ದಾನಿ ಪನ್ಪೇರ್ ಕೇನ್ಲೆ ಸರ್ಕಾರದ ಮಹತ್ತರಕಾರ ಯೋಜನಾದ ಕೃಷಿಕರಿಗೆ ಸವಲತ್ತನ್ನು ನೀಡುವುದು ಮತ್ತು ಕೃಷಿ ಉತ್ಪಾದನೆಗಳಿಗೆ ಸರಿಯಾದ ಬೆಲೆ ಸಿಗಬೇಕೆಂಬ ಉದ್ದೇಶದಿಂದ ಬಹುಶಃ ಈ FPO ಅಂದರೆ ರೈತ ಉತ್ಪಾದಕರ ಕೇಂದ್ರ ಎಂಬ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸರಿಸುಮಾರು 1100 ನಮ್ಮ ರಾಷ್ಟ್ರಾದ್ಯಂತ ಇಂಥ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಟ್ಟು ಪ್ರಾರಂಭವಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕೂಡ ಇದಕ್ಕೆ ತುಂಬ ಮಹತ್ವವನ್ನು ನೀಡಿ ನಮ್ಗೆ ಬೇರೆ ಬೇರೆ ರೀತಿಯ ಸವಲತ್ತು, ವಿಶೇಷವಾಗಿ ಅಂದರೆ ರೈತರ ಬೆಳೆಗಳಿಗೆ ಉತ್ತಮ ಬೆಳೆ ಸಿಗುವಂಥ ರೀತಿಯಲ್ಲಿ ಇದು ಮಾಡಲಿಕ್ಕೆ ತುಂಬ ಪೂರಕ. ಒಂದು ಉತ್ಪಾದನಾ ಸಂಸ್ಥೆಯಿಂದ ಇನ್ನೊಂದು ಉತ್ಪಾದನೆ ಸಂಸ್ಥೆಯಲ್ಲಿ ಅವರವರ ಉತ್ಪಾದನೆಗಳನ್ನು ಒಂದು ವಿನಿಮಯ ಮಾಡಿಕೊಂಡು ರೈತರಿಗೆ ಒಂದು ಒಳ್ಳೆ ಬೆಳೆ ಸಿಗುವಂಥ ರೀತಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಸಿರಿಕುರಲ್ ಸಂಸ್ಥೆಯಲ್ಲಿ ರೈತರಿಗೆ ಬೇಕಾದಂಥ RTCಯನ್ನು ತೆಗೆದುಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಥವಾ ಟರ್ಪಲಿನ್ ಇರ್ಬೋದು, ಬೇರೆ ಬೇರೆ ಅಥವಾ ಕೃಷಿ ಸಲಕರಣೆಗಳಿರ್ಬೋದು, ಇದನ್ನೆಲ್ಲ ನಾವು ತಂದು ಇವಾಗಲೇ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಜೊತೆಗೆ ಬೇರೆಯವರಿಂದ ಪಡೆದುಕೊಂಡು ನಮ್ಮ ಅಡಿಕೆ ಹಾಳೆಯ ಬಟ್ಟಲು ಪ್ಲೇಟ್ಗಳನ್ನು ಕೂಡ ನಾವು ತಂದು ಮಾರಾಟ ಮಾಡುವಂಥ ವ್ಯವಸ್ಥೆ. ಯಾಕಂದರೆ ನಮ್ಮ ರೈತರಿಗೆ ಸುಲಭ ರೀತಿಯಲ್ಲಿ ದೊರೆಯಬೇಕು. ರೈತರಿಗೆ ಈ ಒಂದು ಕೃಷಿ ಮಾಡುವುದರಿಂದ ಅವರು ವಂಚಿತರಾಗಬಾರದು. ಕರಿನ ಮೂಜಿ ವರ್ಷೋಡು ಸಾರಗಟ್ಲೆ ಕೃಷಿಕರಿಗೆ ಸಂಸ್ಥೆದ ಅನುಕೂಲ ಆತಂಡ. ಸಂಸ್ಥೆಗೆ ಟ್ರ್ಯಾಕ್ಟರ್ ಇತ್ತದ ನಟ್ಟಿ ಯಂತ್ರ ಕೇಯಿ ಕೊಯ್ಪನ ಯಂತ್ರ ಬೋರ್ಡ್ ಆತಂಡ. ನನ್ನದ ದಿನಕ್ಲೆಡ್ ಸಂಸ್ಥೆದ ಮುದ್ರದ ಒಟ್ಟುಗು ಅರಿ ಬುಡುಗಡೆ ಮಲ್ಪನೆಟ್ಟುಲ್ಲೇರ. ಕುಡ್ಲದ ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿದ ನಿಲೆಟ್
ಮುಯ್ಯುದ್ದೀನ್ ಜಿಮ್ಮಾಪಳ್ಳಿದ ಎದುರುದಿವನ್ನ ಪೊಲೀಸ್ ಕಮಿಷನರ್ನ ಒಟ್ಟುಗು ಸೀದಾ ಪಾತ್ರಕತೆ ಕಾರ್ಯಕ್ರಮಟ್ಟು ಸಾರ್ವಜನಿಕರ ತಂಕ್ಲೆನ ಪರಿಸರಡು ಡ್ರಗ್ಸ್ ಹಿಡ್ದಾವಂದುಪ್ಪನ ಸಮಸ್ಯೆಲಿನ ದುಂಬುದಿಯೇರು ಗಾಂಜಾ ಬೊಕ್ಕ ಬೇತ ಡ್ರಗ್ಸ್ಲೆನ್ ಒದಗಾವನ ಮುಖ್ಯ ಪೆಡ್ಲರ್ಲೆನ ಮಿತ್ತ ಕ್ರಮ ಕೈಗೆದೆತೊನಂದೆ ದೆತೊನಡೊಂದು ಒತ್ತಾಯ ಮಲ್ತೆರೆ ಎಂದೇಕ ಅಭಿಪ್ರಾಯ ಕೊರ್ನ ಎಸಿಪಿ ಮನೋಜ್ ಕುಮಾರ್ ನಾಯಕ್ ಪೊಲೀಸ್ ಇಲಾಖೆದ ಮುಖ್ಯ ಉದ್ದೇಶ ಡ್ರಗ್ಸ್ ಪೆಡ್ಲರ್ಲು ಅಕ್ಲೆನ ಮಿತ್ತ ಕಠಿಣ ಕ್ರಮ ದೆತೊನೊಂದುಲ್ಲ ನನ್ನಲಾತ ಕಠಿಣ ಕ್ರಮ ಬೇಗ ಜಾರಿಯಾಯಿರುಂಡು ಬೆಂಗ್ರೆನ ಡ್ರಗ್ಸ್ ಹಿಡಿದು ಬಿಡುಗಡೆ ಮಲ್ಪರೆ ಪೊಲೀಸರು ದಿನತ 24 ಗಂಟೆಲ ಕಾರ್ಯ ಮಲ್ಪರೆ ತಯಾರುಲ್ಲೇರು ಜನಕುಲು ಸತ ಕೈ ಜೋಡ್ಸಾವಡೊಂದು ಪಂಡೇರ ಕೆಲವು ವರ್ಷದುಂಬು ಮುಲ್ಪ ಜಮಾತ್ ಬೊಕ್ಕ ಪೊಲೀಸರನ್ನ ಪೋಡಿಗೆ ಎತ್ತಂಡು ಗೊತ್ತಾವಂದಿನಂಚ ಒಂದೊಂತೆ ಗಾಂಜಾ ಗಂಗಸರದಂಚಿನ ಬೊಡ್ಚಾಂದಿನ ನಡ್ತೊಂದಿತ್ತಣ ಆಂಡೆ ಇತ್ತೆ ಎಲ್ಲಿಯ ಪ್ರಾಯುಡೆ ಮಾತೆರ್ಲ ಅಮಲ್ದ ಅಭ್ಯಾಸ ಅಮಲ್ ತೊಂದುಲ್ಲೇರು ಮೊಕ್ಲಿಗೆ ಕಾಸು ಒಲ್ಪಡ್ದು ತಿಕ್ಕೊಂಡೊಂದು ನಾಡು ಪತ್ತೊಡು ಮುಲ್ಪ ಕಂಡುನ ಪೆಟ್ಟುಪಾಡುನ ಲೂಟನ ಬಗೆಟ್ಲ ಪೊಲೀಸರು ಕಣ್ಣು ತಿವಡು ಕೆಲವರು ಮರ್ಯಾದೆ ಕಾರಣಗೂ ಜಮಾತ್ ಬುಕ ಪೊಲೀಸರಿಗೆ ಮಾಹಿತಿ ಕೊರೊಂದಿಜ್ಜರು ಇಡೆಗೆ ಶನಿವಾರ 5 ತರ ಪಿದೆಡ್ದಲ ಜನ ಬರ್ಪಿರ ಅಕ್ಲಿನ ಮಿತ್ ಕಣ್ಣು ತಿವಡು ಡ್ರಗ್ಸ್ ಹಾಳು ಪರಿಣಾಮದ ಬಗೆಟ್ ಪೊಂಜೋನಕ್ಲು ಬಕ ಶಾಲೆದ ಜೋಕ್ಲೆಡ ಹೆಚ್ಚ ಜಾಗೃತಿ ಮೂಡಾವಡೊಂದು ಊರ್ದಕ್ಲು ಭಿನ್ನೈತೊಂಡೆರ ಡ್ರಗ್ಸ್ ದಿಂಜ ಅಪಾಯದ ವಾದುಂಡು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಪಂಡಿರ ಆರೋಪಿಲಿಗೆ ಜಾಮೀನು ಕೊರಿಯರೆ ಬರ್ಪನಕ್ಲಿನ ಸತ ಬಂಧನ ಮಲ್ಪಡು ಏರೆಲ್ಲ ಪಿದೈ ಬಿಡಿಯರೆ ಬಲ್ಲಿಂದ ಬೊಕ್ಕೊರಿ ಒತ್ತಾಯ ಮಲ್ತೆರ ಇಂದಿಗೆ ಜವಾಬು ಕೊರ್ನ ಎಸಿಪಿ ಕಾನೂನುಡು ಜಾಮೀನಿಗೆ ಅವಕಾಶ ಇತ್ತಂಡ ಕೊರಡಾಪುಂಡ ಆಂಡ ಪೊಲೀಸ್ ಇಲಾಖೆ ಕಠಿಣ ಕ್ರಮ ದೆತೊನೊಂದುಂಡೊಂದು ಪಂಡಿರ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಸಮುದಾಯ ವೈದ್ಯಕೀಯ ವಿಭಾಗದಕ್ಲಿಡ್ದು ಅಮಲ್ ಅಭ್ಯಾಸದ ಹಾಳು ಪರಿಣಾಮದ ಬಗೆಟ್ ಜನ ಜಾಗೃತಿ ಬೀದಿ ನಾಟಕ ಪ್ರದರ್ಶನ ಅಂಡ್ ಕಾಲೇಜು ಸಮುದಾಯ ವೈದ್ಯಕೀಯ ವಿಭಾಗದವರಿಂದ ಮಾದಕ ವ್ಯಸನದ ಎಲ್ಲರೂ ಜೋರಾಗಿ ಚಪ್ಪಲಿ ತಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿಮ್ಮಗಳ ಸೇವೆಗಾಗಿ ನನ್ನ 2 ಮಾತುಗಳನ್ನು ಮುಗಿಸಿದ ದುಷ್ಪರಿಣಾಮದ ಕುರಿತು ಮಾಹಿತಿ ನೀಡಿದಂತಹ ಪಣಂಬೂರು ಸಬ್ ಡಿವಿಷನ್ ಹಂತದ ಫುಟ್ಬಾಲ್ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಸರಕರಿಸಿದೆ. ಬೆಂಗರೆಯ ಕೀರ್ತಿಯನ್ನು ಉತ್ತುಂಗ ಸುವ್ಯವಸ್ಥೆ ಮತ್ತು ಮಾದಕ ದ್ರವ್ಯದ ಕುರಿತು ಪ್ರಶ್ನೆ ಕೇಳುವವರು ಅವರಿಗೆ ಸಪ್ಲೈ ಮಾಡೋದು ಪೆಡ್ಲರ್ಗಳು, ಅವರಿಗೆ ಸಪ್ಲೈ ಡೈರೆಕ್ಟ್ ಡೀಲರ್ಗಳು ಇದ್ದಾರೆ. ಅವರನ್ನು ನೀವು ಹಿಡಿತೀರಾ, ಅವರನ್ನು ನೀವು ಹಿಡಿದಿದ್ದೀರಾ, ಅವರ ಬಗ್ಗೆ ನೀವು ಆಕ್ಷನ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಪೆಡ್ಲರ್ಗಳನ್ನ ಮಟ್ಟ ಹಾಕೋದು ಈಗ ಕೆಲವೊಂದೆಲ್ಲ ನಿಮಗೆ ಓಪನ್ ಆಗಿ ಹೇಳಕ್ ಆಗೋದಿಲ್ಲ. ನಾವು ಆಲ್ರೆಡಿ ನಗರ ಪೊಲೀಸ್ ಮಂಗಳೂರು ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಜನನ ನಾವು ಐಡೆಂಟಿಫೈ ಮಾಡಿ ಒಂದು ಕಠಿಣ ಕಾನೂನಿದೆ, ಪಿಟ್ NDPS ಅಂತ ಹೇಳಿ, ಅಂದ್ರೆ ಪೆಡ್ಲರ್ಸ್ಗೆ ಮಾತ್ರ ಹಾಕುವಂತಹ ಆಕ್ಟ್ ಇದು. ಸೊ ಈ ಆಕ್ಟ್ ಅಂಡರಲ್ಲಿ ನಾವು ಶೀಘ್ರವಾಗಿ ಆಕ್ಷನ್ ಮಾಡ್ತಾ ಇದ್ದೇವೆ, ಅದು ನೀವು ನೋಡ್ತೀರಿ. ಮಾದಕ ದ್ರವ್ಯವಾದ ಗಾಂಜಾ ಅಥವಾ MDM ಇವು ಎರಡರಲ್ಲಿ ಮಾರಾಟಗಾರರನ್ನು ಯಾವ ಸೆಕ್ಷನ್ ಪ್ರಕಾರ ಅವರ ಮೇಲೆ FIR ದಾಖಲೆಯನ್ನು ಮಾಡಲಾಗುತ್ತದೆ ಮತ್ತು ಇದರ ಮಾನದಂಡಗಳು ಯಾವುವು ಸರ್? ಯಾರು ಡ್ರಗ್ಸ್ ನ ಮಾರ್ತಾರೆ ಅವ್ರನ್ನ ಪೆಡ್ಲರ್ಸ್ ಅಂತ ಕರಿತೀವಿ. ಅವ್ರನ್ನ ನಾವು NDPS ಆಕ್ಟ್ ಅಲ್ಲಿ ಸೆಕ್ಷನ್ 20B ಅಂತ ಬರ್ತದೆ, ಅದರಲ್ಲಿ ಕೇಸಸ್ ಬುಕ್ ಮಾಡ್ತೇವೆ. ಯಾರು ಗಾಂಜಾ ಸೇವನೆ ಮಾಡ್ತಾರೆ ಅವ್ರಿಗೆ ಸೆಕ್ಷನ್ 27 ಅಂತಿದೆ, ಅದರಲ್ಲಿ ಕೇಸಸ್ ನ ಬುಕ್ ಮಾಡ್ತೀವಿ. ಇದಕ್ಕೆ ಕೆಲವು ನೀವು ಅರೆಸ್ಟ್ ಮಾಡ್ತೀರಿ, ಅವರಿಗೆ ನೀವು ಜಾಮೀನೆಲ್ಲ ಕೊಡ್ತಾರೆ, ಅವ್ರಿಗೆ ಜಾಮೀನು ಯಾರು ಕೇಳಲಿಕ್ಕೆ ಬರ್ತಾರೆ ಅವರನ್ನು ಸಹ ಒಳ್ಳಿಗೆ ಹಾಕ್ಸ್ಬೇಕು ಸರ್. ಇದಕ್ಕೆ ಯಾವ್ದು ವಾರಂಟಿಗೆ ಜಾಮೀನು ಕೊಡಬಾರ್ದು. ಇದಕ್ಕೆ ಎಲ್ಲರೂ ಮುಕ್ತ ಅಂತ ಇವತ್ತಿಂದ ಸಿಗ್ಬೇಕು. ನಾವೆಲ್ಲರೂ ಒಂದು ಕಾನೂನ ಚೌಕಟ್ಟಿನಲ್ಲಿ ಕಾನೂನು ಅಡಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಕಾನೂನಲ್ಲಿ ಒಬ್ಬ ಅಪರಾಧಿಗೆ ಜಾಮೀನು ಕೊಡಬಹುದಂತೇಳಿ ಇರುವಾಗ ಅವ್ರು ಕೊಡೋದ್ರಲ್ಲಿ ಅದು ಆಲ್ರೆಡಿ ಪ್ರೀ ಡಿಫೈನ್ಡ್ ಲಾ ಇದೆ, ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ನಮಗೆ. ಸೊ ನಾವೇನೇ ಕೆಲಸ ಮಾಡಿದ್ರು ಕಾನೂನು ಅಡಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಇಂಥ ಕೇಸ್ಗಳು ಬಹಳಷ್ಟು ನಮ್ಮ ಸ್ಟೇಷನ್ ನಲ್ಲಿ ವರದಿಯಾಗಿದೆ. ಇಂಥ ಯಾರು ಈ ಚಟದಲ್ಲಿ ಸಿಲುಕ್ತಾರೆ ಅವರಿಗೆ ನೀವು ಅವರನ್ನು ಬಿಡುಗಡೆ ಮುಂಚೆ ಅವರೇನು ಮನೆಯವರನ್ನು ಕರೆಸಿ ಅವರಿಗೆ ದಂಡ ವಿಧಿಸ್ತಾರೆ, ಅವರನ್ನು ಕರೆಯುವ ಮುಂಚೆ ನೀವು ಅವರಿಗೆ ಎಲ್ಲಿಂದ ಬಂದಿದೆ ಎಂದು ಮೊದಲು ತನಿಖೆ ಮಾಡಬೇಕು ಸರ್. ಆ ಮೂಲಕ ಆ ಪೆಡ್ಲರ್ಗೆ ರೀಚ್ ಆಗುವ ಸಾಧ್ಯತೆ ಇದೆ ಅಂತ ನಮಗೆ ಧೈರ್ಯ ಇದೆ. ಅವರು ಇನ್ನು ಅವರಿಗೆ ಯಾರು ಕೊಟ್ಟಿದ್ದಾರೆ ಅವರನ್ನು ನೀವು ಸ್ಟೇಷನ್ಗೆ ಕರೆಯುವವರೆಗೂ ಅವರನ್ನು ಬಿಡಬಾರ್ದು ಅಂತ ನಾವು ಕಲಕಲಿಯಲ್ಲಿ ಕೇಳಿಕೊಳ್ತಾ ಇದ್ದೀವಿ.
ಸೈಕಿಯಾಟ್ರಿಸ್ಟ್ ಅವ್ರನ್ನ ಕರ್ಕೊಂಡು ಬಂದು ನಾವು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ. ನೀವು ಅಂಥವ್ರನ್ನ ಇಲ್ಲಿ ತನಕ ನೀವು ಯಾರು ಕರ್ಕೊಂಡು ಬರಲಿಲ್ಲ ಪೊಲೀಸ್ ಸ್ಟೇಷನ್ಗೆ. ನಾವು ಆಲ್ರೆಡಿ ಒಂದು ಸ್ಟೆಪ್ ಆಗಿದೆ ಅವ್ರನ್ನ ಈ ಡ್ರಗ್ಸ್ ಇಂದ ದೂರ ಮಾಡಲಿಕ್ಕೆ. ನೀವು ಸಹ ಇನ್ನೊಂದು ಸ್ಟೆಪ್ ಇಟ್ಟು ಸೊ ನಾಳೆ ನೀವು ಎಷ್ಟು ಜನನ್ನ ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತೀರಾ ನಾನು ನೋಡ್ತೇನೆ. ಒಂದು. ಎರಡನೇದು, ಕಳ್ತನ ಆಗ್ತಿದೆ, ಚೂರಿ ತೋರಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಬಹುಶಃ ಬಂದು 6 ತಿಂಗಳಾಯ್ತು, ಇಲ್ಲಿ ತನಕ ಒಬ್ರು ಸಹ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡಲಿಲ್ಲ. ದಯವಿಟ್ಟು ಬಂದು ರಿಪೋರ್ಟ್ ಮಾಡಿ. ಈಗ ಅಲ್ಲಿ ಇಲ್ಲಿ ಡ್ರಗ್ಸ್ ನಿರ್ಮೂಲನೆಯನ್ನು ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಒಂದೇ ದಿವಸಕ್ಕೆ ಈ ಕಾರ್ಯಕ್ರಮವ ಅಲ್ಲ, ಮುಂದೆ ಇದನ್ನು ಹೇಗೆ ನಿರ್ಮೂಲನ ಮಾಡಬೇಕೆಂದು ನಿಮ್ಮ ಆಲೋಚನೆ ಹೇಗಿದೆ? ಹೇಗೆ ಅವರನ್ನು ಪತ್ತೆ ಮಾಡುತ್ತೀರಿ? ಹಾಗೂ ಊರಿನಲ್ಲಿ ಎಷ್ಟು ಇಲ್ಲಿ ಡ್ರಗ್ಸ್ ನಡೀತಾ ಇದೆ, ನಮ್ಮ ಜಮಾತಿನವರು ಹೇಗೆ ಇದರ ಆಕ್ಷನ್ ತೆಗಿತಾ ಇದ್ದೀರಿ? ನಮ್ಮ ಸಣ್ಣ ಮಕ್ಕಳಿಗೆ ಯಾರು ಕೊಡ್ತಾ ಇದ್ದಾರೆ? ಇದರ ಬಗ್ಗೆ ಜಮಾತಿ ಕೂಡ ಅರಿವು ಬರಬೇಕು. ಅದು ಎಡಿಕ್ಟ್ ಆದವರಿಗೆ ಮೊದಲ ಹಂತದಲ್ಲಿ ಚಿಕಿತ್ಸೆಯ ವ್ಯವಸ್ಥೆ, ಹೇಗೆ ಅದರಿಂದ ಹೊರಬರಬಹುದು ಎಂಬ ಒಂದು ಸಹಕಾರ ನಿಮ್ಮ ವತಿಯಿಂದ ಅಥವಾ ನಮ್ಮ ಸರ್ಕಾರದ ವತಿಯಿಂದ ಇಲ್ಲಿಗೆ ನಿಮಗೆ ಮಾಡಲು ಸಾಧ್ಯವಾಗಬಹುದು. ಯಾವುದಾದರೂ ಯುವಕರು ಇದರಿಂದ ಹೊರಗೆ ಬಂದು ಸಮಾಜದ ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ ಅನ್ನೋ ಆಶಾಭಾವನೆಯೊಂದಿಗೆ ನಮ್ಮ ಇಲಾಖೆಯಿಂದ ಯಾರಾದರೂ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಒಂದು ಆಶಾ ಭಾವನೆಯೊಂದಿಗೆ ನಾವು ನಡೆಸಿರುವಂತಹ ಕೌನ್ಸಿಲಿಂಗ್ ಸೆಷನ್ ಸದ್ಯಕ್ಕೆ ಪೊಲೀಸ್ ಠಾಣೆ ಮಟ್ಟದಲ್ಲಿ ಇದೆ. ನೀವು ಹೇಳ್ತಿರೋದು ಸರಿಯೇ. ಯಾರಾದರೂ ಅಲ್ಲಿ ಪೊಲೀಸ್ ಠಾಣೆಗೆ ಬಂದರೆ ಅವನು ನಾವೊಂದು ಆರೋಪಿ ರೀತಿ ನೋಡ್ಕೊತೀವಿ ಅನ್ನೋದು ನಿಮಗೆಲ್ಲ ಭಾವನೆ ಇರ್ಬೋದು. ನಾನು ಈ ಮೂಲಕ ನಿಮಗೆಲ್ಲ ಹೇಳೋದಿಷ್ಟೇ, ಯಾರು ಕೌನ್ಸಿಲಿಂಗ್ಗೆ ಅಂತ ಬರ್ತಾರೆ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಆರೋಪಿಯಾಗಿ ನೋಡೋದಿಲ್ಲ, ಬದಲಾಗಿ ವಿಕ್ಟಿಮ್ ಆಗಿ ನೋಡ್ತೀವಿ ಅಂತೇಳಿ ನಾ ಈ ಮೊದಲೇ ಹೇಳಿದೆ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸಂಘ ಸಂಸ್ಥೆಗಳ ಮುಖಂಡರನ್ನು ಕರೆಸಿ ಈ ಬೆಂಗರೆಯ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಹೇಳಿ. ಈ ಸಮಿತಿಯ ಧ್ಯೇಯ ಉದ್ದೇಶ ಈ ಬೆಂಗರೆಯ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಪ್ರತಿಯೊಂದು ಬೆಂಗರೆಯ ನಾಗರಿಕರಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಪ್ರತಿಯೊಬ್ಬರು ಒಂದು ಜವಾಬ್ದಾರಿಯನ್ನು ಎತ್ತಿ ಹಿಡಿಬೇಕು ಎಂಬಂತಹ ಉದ್ದೇಶದಿಂದ ಬೆಂಗರೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಡಲ್ಪಟ್ಟ ಒಂದು ಸಮಿತಿಯಾಗಿದೆ ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿ. ಇದರ ಮೊದಲ ಹೆಜ್ಜೆ, ಮೊದಲ ಕಾರ್ಯಕ್ರಮ ಪೊಲೀಸ್ ಆಯುಕ್ತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಇಲ್ಲಿ ಡ್ರಗ್ಸ್ ಮಾಫಿಯಾ ಅದು ನಮ್ಮ ಬೆಂಗರೆ ಪ್ರದೇಶದಲ್ಲಿ ಅಂತೂ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲೆಯನ್ನು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಡ್ರಗ್ ಮಾಫಿಯಾ ದಿನೇ ದಿನೇ ಹೆಚ್ಚಾಗಿರುವಂತದ್ದು. ಸೊ ಯಾಕೆ ಡ್ರಗ್ಸ್ ತಗೊಳ್ತಾರೆ ಯುವ ಜನತೆ ಅಥವಾ ಮಕ್ಕಳು, ಯಾಕೆ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಸೂಪರ್ಫಿಷಿಯಲ್ ಆಗಿ ಒಂದಷ್ಟು ಕೂಲ್ ನಾನು ತುಂಬಾ ಓಕೆ ಡ್ರಗ್ಸ್ ತಗೊಳ್ಳೋದು ಏನಾಗೋದಿಲ್ಲ ಅನ್ನೋದಂಥದ್ದು ಈಗಿನ ಒಂದು ಯುವ ಜನತೆಗೆ ಬರ್ತಿರುವಂತಹ ಒಂದು ಭಾವನೆ. ಎರಡನೇದು ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ. ಒಂದು 6 ಜನ ಗುಂಪಿರುತ್ತೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅದ್ರಲ್ಲಿ ಒಂದು 3 ಜನ ಡ್ರಗ್ಸ್ ಸೇವನೆ ಮಾಡ್ತಿರ್ತಾರೆ, ಇನ್ನು 3ರಿಗೆ ಅವರೇನೆ ಏನು ಆಗೋದಿಲ್ಲ ತಗೊಳಪ್ಪ ಒಂದಿನ ತಗೋ ಅಂತ ಹೇಳಿ ಪ್ರೆಷರ್ ಮಾಡಿ ಅವ್ರನ್ನ ಅದಕ್ಕೆ ಒಂದು ದಾಸರನ್ನಾಗಿ ಮಾಡುವಂತಹ ವ್ಯವಸ್ಥೆ ಸಹ ಇರುತ್ತೆ. ನಂತರ ಕೆಲವು ಮಕ್ಕಳು ಇರ್ತಾರೆ, ಅವ್ರೇನಂದ್ರೆ ಕ್ಯೂರಿಯಾಸಿಟಿ, ಅದು ಏನಿದೆ ಒಂದ್ಸಲ ನೋಡೋಣ ಅಂತ ಟ್ರೈ ಮಾಡೋರು ಅಂತರೂ ಇರ್ತಾರೆ. ಸೊ ಆ ರೀತಿಯಾಗಿ ಸಹ ಡ್ರಗ್ಸ್ ಸೇವನೆಗೆ ಸ್ಟಾರ್ಟ್ ಮಾಡುವಂಥವ್ರು ಇರ್ತಾರೆ. ಸೊ ನಂತರ ಈ ಸೋರ್ಸ್ ಆಫ್ ಡ್ರಗ್ಸ್ ಎಲ್ಲಿಂದ ಬರುತ್ತೆ? ನಮ್ಮ ನಡುವೆನೆ ಯಾರೋ ಒಬ್ಬ ಪೆಡ್ಲರ್ ಇರ್ತಾನೆ ಡ್ರಗ್ಸ್ ತರುವಂಥವ್ರು. ಈಗ ಬೇಂದ್ರೆ ಭಾಗದಲ್ಲಿ ಯಾರು ತರ್ತಿದ್ದಾರೆ ಅಂತ ಹೇಳಿ ಪೊಲೀಸರಿಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಆ ಮಾಹಿತಿ ನೀವು ನಮಗೆ ಕೊಡಬೇಕು.
ಅಲ್ಲಿ ಆ ಕನೆಕ್ಷನ್ ತಪ್ತಾ ಇದೆ ಬೇಕಾದಷ್ಟು, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿಂದ. ಎಲ್ಲಿ ನಾನು ಹೇಳಿದ್ರೆ ನನ್ಗೇನ್ ಮಾಡ್ತಾರೋ, ಪೊಲೀಸರು ಏನ್ ಮಾಡ್ತಾರೋ, ನಾವೇನು ಮಾಡೋದಿಲ್ಲ. ಆಮೇಲೆ ನಿಮ್ಗೆಲ್ಲರಿಗೂ ಇವತ್ತು ಬೇಂದ್ರೆ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳೋದು ಇಷ್ಟನೇ, ಯಾರು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದಾರೆ ಅಥವಾ ಡ್ರಗ್ ಮಾರಾಟ ಮಾಡ್ತಿದ್ದಾರೆ ಎಂಬ ಮಾಹಿತಿನ ಪೊಲೀಸರಿಗೆ ಕೊಟ್ರೆ ಅವರ ಪೂರ್ತಿ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡ್ಲಾಗ್ತದೆ. ಯಾವತ್ತಿಗೂ ನಮ್ಗೆ ಇಂಥ ವ್ಯಕ್ತಿಯಿಂದ ಮಾಹಿತಿ ಬಂತು, ಎಕ್ಸ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿದ್ರು, ವೈ ಅನ್ನೋ ವ್ಯಕ್ತಿ ಕಾಲ್ ಮಾಡಿದ್ರು ಅಂತ ಹೇಳಿ ಯಾವತ್ತಿಗೂ ನಾವು ನಿಮ್ಮ ಇನ್ಫಾರ್ಮೆಂಟ್ ಹೆಸರನ್ನ ನಾವು ಬಹಿರಂಗ ಪಡಿಸಲಾಗುವುದಿಲ್ಲ. ಯಾರಾದ್ರೂ ಪೇಪರ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಮೀಡಿಯಾನ ನೋಡ್ತಾ ಇದ್ರೆ, ಈಗ ಕಳೆದ ನಮ್ಮ ಆಯುಕ್ತರ ಸಾಹೇಬರ ಮಾರ್ಗದರ್ಶನದಲ್ಲಿ ಕಳೆದ 2-3 ತಿಂಗಳಿಂದ ನಾವು ಸಾಕಷ್ಟು ಕೇಸಸ್ ಪ್ರತಿದಿನ ನೀವು ನೋಡ್ಬೋದು. ಅಲ್ಲಿ ಯಾವ್ದಾದ್ರು ಒಂದು ಸ್ಟೇಷನ್ ಅಲ್ಲಿ ಗಾಂಜಾ ಹಿಡಿದ್ರು, MDM ಹಿಡಿದ್ರು, ಅಥವಾ ಮತ್ತೊಂದು ಹಿಡಿದ್ರು, ಕೊಕೇನ್ ಹಿಡಿದ್ರು ಅನ್ನೋದು ಕಂಟಿನ್ಯೂ ಪ್ರತಿ ದಿನನೂ ಪೇಪರ್ ಅಲ್ಲಿ ಬರ್ತಿದೆ. ಅಂದ್ರೆ ನಾವು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದೀವಿ ಅದ್ರ ಬಗ್ಗೆ. ಈ ಕಸ್ಬೆ ಬೆಂಗಳೂರಲ್ಲಿ ಎಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ, ಎಲ್ಲಿ ಡ್ರಗ್ಸ್ ಬರ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಷ್ಟು ಮಾಹಿತಿಯನ್ನ ನಮ್ಮ ಜಮಾತಿನ ಪ್ರೆಸಿಡೆಂಟ್ ಆದ ಬಿಲಾಲ್ ಮೊಯ್ದೀನ್ ಅವರಿಗೆ ಈಗಲೇ ನಾನು ತಿಳುವಳಿಕೆ ಮನವರಿಕೆ ಮಾಡಿದ್ದೇನೆ. ಯಾಕೆಂದ್ರೆ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಇರುವುದಾದ್ರೆ ನಮ್ಮ ಬೆಂಗರೆ ಪ್ರದೇಶವನ್ನ ಗಾಂಜಾ ಮುಕ್ತಾಯವನ್ನು ಮಾಡಲಿಕ್ಕೆ ನಮ್ಮಿಂದ ಸಹಾಯವಿದೆ. ನೀವು ಸಹಕಾರ ಕೊಡುವುದಾದರೆ ನಾವು ಎಲ್ಲರೂ ಕೈ ಜೋಡಿಸಲು ಯಾವಾಗಲೂ ಸಿದ್ಧರಾಗಿರ್ತೇವೆ. ಯಾಕಂದ್ರೆ ಈ ಬೆಂಗರೆ ಪ್ರದೇಶದಲ್ಲಿ ಅಂತ ಗಾಂಜಾ ಮತ್ತು ಟ್ಯಾಬ್ಲೆಟ್ ಡ್ರಗ್ಸ್ ಅನ್ನ ಎಲ್ಲಿ ಸಪ್ಲೈ ಆಗುತ್ತೆ, ಯಾರು ಬಂದು ರಾತ್ರಿ ಯಾವ ಕಾರಲ್ಲಿ ಬಂದು ಕೊಡ್ತಾರೆ ಅಂತ ಮಾಹಿತಿ ನನಗಿದೆ. ನಿಮ್ಮಲ್ಲಿ ಸಾಧ್ಯ ಇದ್ದರೆ ನೀವು ನಮಗೆ ಕೈ ಜೋಡಿಸದಿದ್ದರೆ ನಮ್ಮ ಜನರ ಸಂಬಳ ಈ ಬೆಂಗರೆ ಕಸ್ಬವರ ನಾಗರಿಕರ ಸೌಹಾರ್ದತೆ ನಿಮ್ಮ ಮುಂದೆ ಇರುತ್ತದೆ ಅಂತ ಯಾವಾಗಲೂ ನಾವು ನಿಮ್ಮ ಕಣ್ಣು ಮುಂದೆ ಇರ್ತೇವೆ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಬಡ ಹೆಣ್ಣು ಮಕ್ಕಳಿದ್ದಾರೆ ಸರ್, 30 ವರ್ಷ 32 ವರ್ಷ ಮದುವೆ ಆಗದ ಹೆಣ್ಣು ಮಕ್ಕಳು ಇಲ್ಲಿ ಇದ್ದಾರೆ ಸರ್. ಅಂತ ಹೆಣ್ಣು ಮಕ್ಕಳು ಬಾಕಿಯಾಗಿದ್ದಾರೆ ಈ ಡ್ರಗ್ಸ್ ಇಂದ. ಬೆಂಗರೆ ಕಸ್ಬಾರಿ ಹೇಳ್ತಾ ಇದ್ದಾರೆ, ಡ್ರಗ್ಸ್ ಮಾರುತ್ತಾ ಇದ್ದಾರೆ, ನಮಗೆ ಬೇಡ. ಈ ಕಣ್ಣೀರು ಶಾಪ ಯಾರಿಗೆ? ನಮ್ಮ ಈ ಜಮಾತಿಗೆ ಬರ್ತದೆ ಸರ್. ಆದುದರಿಂದ ನೀವು ದಯಮಾಡಿ ಇದನ್ನು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ನಮ್ಮ ನಾಗರಿಕರು, ನಾನೇ ಅಲ್ಲ ಸರ್, ಈ ಬೆಂಗರೆ ಕಸ್ಬೆ ಇದ್ದ ಎಲ್ಲ ನಾಗರಿಕರು ನಿಮಗೋಸ್ಕರ ಬಂದಿದ್ದಾರೆ ಸರ್. ಇದೆಲ್ಲ ನಿಲ್ಲಿಸಲಿಕ್ಕೆ ನಿಮ್ಮನ್ನು ಕೈ ಜೋಡಿಸಲು ನಾವು ಯಾವಾಗಲೂ ಸಿದ್ಧರಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಾನು ಇಲ್ಲಿ ಬಂದು 1 ಇಯರ್ದು ಸರ್ವಿಸ್ ಆಗ್ತಾ ಬಂತು. ಇಲ್ಲಿ ನನ್ನ ಆರೋಗ್ಯ ಸಿಬ್ಬಂದಿಗಳು ಮನೆ ಮನೆಗೆ ಹೋಗುವ ಒಂದು ಸರ್ವೆ ಇರುತ್ತೆ, ಮನೆ ಭೇಟಿ ಮಾಡಿ ಅವರಿಂದ ಕೆಲವು ಮಾಹಿತಿಗಳನ್ನು ಪಡೀಲಿಕ್ಕೆ, ಅಂದರೆ ಅವರ ಆರೋಗ್ಯದ ಮಾಹಿತಿಗೋಸ್ಕರ. ಯಾರಿಗೆ ಹೈಪರ್ ಟೆನ್ಷನ್, ಶುಗರ್ ಇದೆ, BP ಇದೆ, ಯಾವ ಮಕ್ಕಳು ವ್ಯಾಕ್ಸಿನ್ ತಗೊಳ್ಳಿಲ್ಲ, ಯಾವ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಅಂಥವರನ್ನು ಕಂಡು ಹಿಡಿಲಿಕ್ಕೋಸ್ಕರ ನಮ್ಮ ಆರೋಗ್ಯ ಸಿಬ್ಬಂದಿಗಳು ನಿಮ್ಮ ಜನ ಸೇವೆಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಬಂದಿರ್ತಾರೆ. ಸೊ ಅವರನ್ನು ಹೇಗೆ ಅವರಿಗೆ ವ್ಯವಹರಿಸಲಾಗಿದೆ ಅಂತ ಅದನ್ನು ನಾನು ನಿಮಗೆಲ್ಲ ಹೇಳಿಕೆ ಬಯಸುತ್ತೇನೆ. ನೀವು ಅವರಿಗೆ ಬರುವಾಗ ಯಾವುದಕ್ಕೋಸ್ಕರ ಬಂದಿದ್ದಾರೆ ಒಂದು ಸಹಕರಿಸಿ. ಮನೆ ಬಾಗಿಲಿಗೆ ಬಂದರೆ ನೀವು ಯಾವುದು BJP ಕಾರ್ಯಕರ್ತ ಆಗಿದ್ದೀರಾ, ಯಾಕೆ ಬಂದಿದ್ದೀರಾ, ಆ ರೀತಿ ಹೇಳಿ ಕಳಿಸುವ ತುಂಬ ಮಹಿಳೆಯರು ಇಲ್ಲಿ ಇದ್ದಾರೆ ಅಂತ ನನಗೆ ಕಾಲೇಜ್ ಪ್ರಿನ್ಸಿಪಲ್ ಇಂದ ಒಂದು ಕಂಪ್ಲೇಂಟ್ ಬಂದಿದೆ. ಸೊ ಅದನ್ನು ನಿವಾರಿಸಿ, ಯಾರಾದರೂ ಅಂತಹ ಒಂದು ವ್ಯವಹರಿಸಿಕೊಂಡಿದ್ದರೆ ಅದನ್ನು ಸುಧಾರಿಸಿ ಇನ್ನು ಮುಂದೆ ಒಂದು ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಸಹಕರಿಸಿ ಅಂತ ಒಂದು ಮನವಿ ಮಾಡಿಕೊಳ್ತೇವೆ. ತುಳುನಾಡ ಭೂತಾರಾಧನದ ಸಂಪ್ರದಾಯದಂಚ ತುಳು ಜನಕ್ಲೆನ 4ನೇ ತಿಂಗಳು ಆಟಿಡ್ ಒಂಚಿ ರಡ್ಡು ದೈವಲೆನ್ಬಿಡುಂಡ ಬೇತೆ ಒವ್ವೆ ಒಂಜಿ ಕುಂದುಸಾರ ಭೂತಲಿಗ ಆರಾಧನೆ ಅವಡ್ ಕೋಲ ನೇಮ ಅವಡ್ ನಡಪುಜಿ. ದೇವಾರಾಧನದ ಕಟ್ಟು ಪ್ರಕಾರ ಒಂಜಿ ಸಂಕ್ರಾಂತಿಡ್ ಬೊಕ್ಕೊಂಜಿ ಸಂಕ್ರಾಂತಿಗೆ ಸ್ನಾನ ಮಾಡಲನ ಬಾಕಿಲ್ದಿತ್ತದ ತಂಬಿಲ ಕರಿಪುವೇರು ಆಟಿ ತಿಂಗೊಲ್ದ ಕೇರಿಗ ಧರ್ಮದ ತಿಂಗೊಲು ಸೋನ ಸುರುವಾಪನದ ಮುನಾನಿ ಸಂಕ್ರಾಂತಿಗೆ ಕೆಲವು ದೈವಸ್ಥಾನಲಿಡ್ ದೈವಲಿಗ ತಂಬಿಲ ಕರಿತದ ವರ್ಷದ ಸುರುತ ಕೋಲ ನೇಮ ಕೊರ್ಪೇರ. ಬೆಳ್ತಂಗಡಿ ತಾಲೂಕದ ಪಡ್ಯರ ಒಟ್ಟದ ಕೊಡಮಣಿತಾಯ ದೈವಸ್ಥಾನಡು ಗುರುವಾರ ಸಂಕ್ರಾಂತಿಗೆ ಬಾಕಿಲ್ದಿತ್ತದ ತಂಬಿಲ ಕರಿತೇರ. ಪೂತ ಪೂಜೆ ಸೊಲಬರ ಸೇವೆ ನಡಪಾದ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡೆತಂಡ. ಪಡ್ಯರ ಬೊಟ್ಟು ಕೊಡಮಣಿತಾಯ ಸಾನದ ಆಡಳಿತ ಮುಕ್ತೇಸರರು ಜೀವಂತರ ಬಳ್ಳಾಲ್ ಕ್ಷೇತ್ರದ ರಾಮದಾಸ ಅಸ್ರಣ್ಯರು ಆಡಳಿತ ಸಮಿತಿ ಸದಸ್ಯರು ಊರು ಪರ ಊರ್ಲಿನ ಭಕ್ತರು ಪಾಲ್ಗೊಂಡರು. ಬಯ್ಯಗ ಕೊಡಮಂದಾಯನ ಆಟದ ಕೋಲ ನಡೆತಂಡ. ದೈವದ
ಆಟಿದ ಕೋಲ ಬಹಳ ವಿಶೇಷವಾಯಿನಂಜಿ ಕೋಲ ಮೂಲು ಪದ್ಧತಿ ಪ್ರಕಾರವಾದ ನಿತ್ಯ ಪೇರರಿತ ಸೇವೆ ಅಂಚನೆ ಸಂಕ್ರಾಂತಿ ಸೇವೆ ಐಡ್ ಬೊಕ್ಕ ಕೋಲದ ಸೇವೆ ಆಟಿದ ಕೋಲ ಸೋಣ ತಿಂಗೊಲ್ದ ಕೋಲ ವರ್ಷದ ಜಾತ್ರೆದ ಕೋಲ ಐಡ್ ಬೊಕ್ಕ ಕುರ್ಸಂಬೆರದ ಕೋಲ ಇತ್ಯಾದಿ ಇತ್ಯಾದಿ ವಾರ್ಷಿಕವಾದ ನಡಪಾದ ಗುರುಪನ ಪದ್ಧತಿ ಇಂದು ಆಟಿ ತಿಂಗೊಲ್ದಂಜಿ ಕೋಲ ಬಹಳ ವಿಶೇಷ ದಯಬಣ್ಣದ ಅಂಡ ಆಟಿದ ಸಮಯ ಸಂದರ್ಭಡು ನಮ್ಮ ಮಾತ ದುಮ್ಮದ ಕಾಲಡೆಂಚೆಗೆಂಡ ಅಂಡ ಬರ್ಸ ಮಾತ ಬತ್ತದು ಇಲ್ಲಿ ಪಿದಾಡ್ನಂಜಿ ಸಮಯ ಸಂದರ್ಭಲ ಮಸ್ತ್ ಕಷ್ಟದ ಹೊರ್ತು ಅಂಚಿತಂಜಿ ಹೊರ್ತುಡು ನಮ್ಮ ಯಾವ ರೀತಿ ಮುಂದುವರ್ಸ ಅಂದ್ಕೊಂಡ ಅಂಡ ನಂಗೆ ಬತ್ತದರ ಕಷ್ಟಲು ಐಡ್ ಬೊಕ್ಕ ನಂಗೆ ಮಾತ ಬತ್ತದನ ಕೆಲವು ರೀತಿದ ರೋಗ ರುಜುರುಳು ಮಾತ ಬರ್ಪುನಂಜಿ ಅವಕಾಶ ಪೊರ್ತುಡು ಮಾತ ತಿಂಗಳು ಮಾತ ಇಪ್ಪುಣಿಗೆ ಐತ ಉದ್ದೇಶವಾದಲ ಅಂಚನೆ ಕ್ಷೇತ್ರದಂಜಿ ದರ್ಶನ ಮಲ್ತಂದ ಅಂಡ ಭಾಳ ವಿಶೇಷ ಪುಣ್ಯದಂಜಿ ಫಲನ ನಮ್ಮ ಹಿರಿಯ ಹಾಕಲು ಮಲ್ಪಾದು ಕೊರ್ತೇರಿ ಆ ಪದ್ಧತಿ ಪ್ರಕಾರವಾದಿತ್ತೆ ನಡಪಾದು ಕೊರೊಂದುಲ್ಲ ಎಂಕಲು ನಡಪಾದು ಕೊರ್ಪರಂದತ್ತು ದೈವ ನಮನ ಕೈಟ್ ಪುರ್ಲುಡು ಆ ಸೇವೆಲ್ಲ ಎಡ್ಡ ರೀತಿಯ ಮಾತ ಸ್ವೀಕಾರ ಮಲ್ತೊಂದುಂಡು ಅಂಚ ಆಟಿದ ತಿಂಗೊಲ್ದಂಜಿ ಸಮಯದ ಉದ್ದೇಶವಾದ ನಂಗೆ ಮಾತೆರೆಗಳಂಜಿ ಈ ಸಂದರ್ಭಡು ದೈವದಂಜಿ ಅನುಗ್ರಹ ಪ್ರಸಾದಂಜಿ ಪಡೆಯವರ ಸಾಧ್ಯಂಚಕೆಂಡ ಅಂಡ ಬತ್ತದನ ಭಕ್ತರಿಗೆ ಬೋಡಿತ್ರ ಗಂಧಪ್ರಸಾದ ವಿನಿಯೋಗ ಮಾತ ಮಲ್ತೊಂದು ದೈವದಂಜಿ ಆ ಬಹಿರೂಪದ ಸೇವೆ ತೂಪನಂಜಿ ಅವಕಾಶ ಅಂಚಿತವಂಜಿ ಅವಕಾಶ ನಂಗೆ ಒದಗದು ಬರ್ತದಂದು ಅನಾದಿಡ್ದು ಬೋಕ ನಡ್ತೊಂದು ಬರ್ಪುನಂಜಿ ವಿಶೇಷವಾದ ಕಟ್ಲೆ ಆಟಿ ತಿಂಗೊಲ್ದ ಕೋಲ ಆಟಿ ತಿಂಗೊಳ್ದ ಈ ಕೋಲ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಡಾಡು ಅಥವಾ ಉಡುಪಿ ಜಿಲ್ಲೆಡವಾಡು ಓವಿಯ ಕ್ಷೇತ್ರಡ್ ಆಟಿಡು ಓವೇ ಒಂಜಿ ನೇಮಲು ನಡಪುಜ ಆಟಿ ಪೋದು ಎಲ್ಲೆ ಸೋಣ ಸುರಾಪನಂಚಿನ ಸಮಯ ಆ ಸಮಯಡು ಒಂಜಿ ವಿಶೇಷವಾತನ ಒಂಜಿ ನೇಮ ಇನ್ನು ಈ ಕ್ಷೇತ್ರ ನಡತೊಂದುಂಡು ಒಂದು ಅನಾದಿಡ್ದು ನಡತೊಂದು ಬರ್ತದೆ ಬರ್ಪುನಂಚಿನ ಒಂಜಿ ಕಾರ್ಯಕ್ರಮ ಒಂದು ಅವತ್ತಂದೆ ದೈವಗು ಇನಿ ನೇಮೋತ್ಸವ ಅವತ್ತಂದೆ ಭಾರಿ ಒಂಜಿ ವಿಶೇಷವಂಡ ವಾಗ್ದೋಷಲಿನ ಪೂರ ದೆಪ್ಪುನಂಚಿನ ಒಂಜಿ ಸಮಯ ಕುಟುಂಬ ಸಂಸಾರದಕ್ಕಿಲ್ದಾಲ ವಾಕ್ ಪಾಡೋದಿತ್ತೆಂಡ ಅಥವಾ ದಾದಾಂಡ್ಲ ಒಂಜಿ ಅಕಲ್ನ ಉಲಾಯಿ ಗಲಾಟೆಲು ಮಾತಾದಿತ್ತೆಂಡ ಕ್ಷೇತ್ರದ ಪುದರ್ದೆತ್ತು ಪಾಡಿನಂಚಿನ ವಾಕ್ಲೇನು ಪೂರ ಇನಿ ನಿವಾರಣೆ ಮಲ್ಪನ ಸಮಯ ಅವತ್ತಂದೆ ವರ್ಷೋಡು 2 ಸರ್ತಿ ತುಲಾಭಾರ ಸೇವೆల ಮೂಲ ನಡಪುಂಡು ಒಂಜಿ ಮಾರ್ಚ್ ತಿಂಗೊಲ್ದ 14ನೇ ತಾರೀಕಿಗೆ ಒಂಜಿ ಇನಿ ಈ ದಿನೊಟ್ಟು ವಿಶೇಷವಾತನ ಒಂಜಿ ಕಾರ್ಯಕ್ರಮದ ತುಲಾಭಾರ ಸೇವೆಲು ಮಾತ ವಿಷಯಡ್ಲ ಕಾಯಿಲೆ ಕಸಾಲೆಲು ಬತ್ತಂಡ ಅಥವಾ ಬೇದ ಸಂತತಿದ ಬಗ್ಗೆ ಅವಡು ಓವೇ ರೀತಿಯ ಬಗ್ಗೆ ಅವಡು ಎಂಕಲ್ನ ಹಸ್ರಣೆರು ಪಂಡ್ಲೆಕ ತುಲಾಭಾರ ಸೇವೆಲು ಪೂರ ಇನ್ನು ನಡತೊಂದುಂಡು ಒಂದು ಆಯ್ನಾತ್ ನಮನ ಒಂಜಿ ಕ್ಷೇತ್ರಡು ಮಾತ್ರ ಒಂದು ವಿಶೇಷವಾದ ನಡಪುನಂಚಿನ ಕಟ್ಲೆಲು ಮಾತ ಬೆದ್ರಾ ಕೈತಲ್ದ ಮಿಜಾರ್ದ ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿದ ಭಿನ್ನಾದಿಗೆಡು ಪ್ರೊವಿನಿಯೋ 2023 ರಾಷ್ಟ್ರೀಯ ಹೋಮಿಯೋಪತಿಕ್ ಸಮ್ಮೇಳನ ಬೆದ್ರದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನಡು ನಡತಂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮೊಹಿಲನ್ ಸಮ್ಮೇಳನ ಉದಿಪನ ಮಲ್ತೆರ್ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಗುರುಕಾರ್ಮೆ ವಹಿಸುತ್ತಿದ್ದರು ಕುಡ್ಲದ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಲನ ನಿರ್ದೇಶಕರು ಧರ್ಮಗುರು ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಏನಪಯ್ಯ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಮೊಹಮ್ಮದ್ ಫರಾದ್ ಬೊಕ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಮಲ್ಲವಿನರಾದಿತ್ಯರು
ಪ್ರಿನ್ಸಿಪಾಲರು ಡಾಕ್ಟರ್ ಹೆರಾಲ್ಡ್ ರೋಷನ್ ಪಿಂಟೋ ಆಳ್ವ ಸಂಸ್ಥೆಲನ ಟ್ರಸ್ಟ್ ವಿವೇಕ್ ಆಳ್ವ ಪಾಲ್ಗೊಂಡಿರ ಜಿಲ್ಲಾಧಿಕಾರಿ ಮೂಲಾಯಿ ಮೊಹಿಲನ್ ಪಾತಿರ್ದ ದಕ್ಷಿಣ ಕನ್ನಡ ಜಿಲ್ಲೆ ಪಾಕ ಹೊಸತನಲಿಗೆ ಸಾಕ್ಷಿಯಾದುಂಡು ಹೋಮಿಯೋಪತಿ ವೈದ್ಯ ಪದ್ಧತಿ ಸುರೂಕು ಫಾದರ್ ಮುಲ್ಲರ್ ಕುಡ್ಲಡು ಪೊಲಬ್ ಮಲ್ತ ದಿನ 5 ಬೊಕ್ಕ ಮುಲ್ಪಡ್ದು ಭಾರತ ದೊರ್ಮೆ ಪದರಂಡು ಇತ್ತೆ ಹೋಮಿಯೋಪತಿ ಕಲ್ಪಾವನ ಪಾಕ ಕಾಲೇಜಲು ಉಲ್ಲಾಯಿಂದಿರ್ದು ಒಂದು ಜನಮೆಚ್ಚಿಗೆ ಪಡೆಯೊಂದುಂಡೊಂದು ಪಂಡಿರ ಹೋಮಿಯೋಪತಿ ಪಿತಾಮಹ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹನಿಮನ್ರನ ಪಟಕು ಪುರ್ಪ ಪಾಡ್ದು ಮರ್ಯಾದೆ ಸಂದಾಯರು ಸಮ್ಮೇಳನದ ನಿಂಪುದ ಸಂಚಿ ಬಿಡುಗಡೆ ಮಲ್ತಿರು. Dakshin Kannada, Mangalore always takes pride in bringing a lot of new things to the country and to the society, and this indeed is in a very a moment of pride for us that the entire system started brought to India from Mangalore. Through Mangalore, India was introduced to the system, and NAMMA institutions also have been an inspiration to a lot of other education institutions around, and many aspire to grow in scale and size and quality. And Mangalore, Dakshin Kannada district draws a lot of pride and honor through these education institutions. So I would like to thank all of them on this opportunity and wish them all the very best in terms of such initiatives to keep going ahead, also keep conducting many such events and keep inspiring our students also. ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿದ ಪ್ರೊಫೆಸರ್ ಆಫ್ ಸರ್ಜರಿದ ಹಿರಿಯ ವೈದ್ಯರು ಡಾಕ್ಟರ್ ಕೆ ಜಯರಾಮ ಶೆಣೈ ಬರೇನ ಗೋಲ್ಡನ್ ನೋಟ್ಸ್ ಇನ್ ಸರ್ಜರಿ ಬುಕ್ ಬಿಡುಗಡೆಲೆ ಬಾವಟಗುಡ್ಡ ಮಾರ್ಗದ ಕೆಎಂಸಿ ಮೆಡಿಕಲ್ ಎಜುಕೇಷನ್ ಸಭಾಂಗಣೋಡು ನಡೆತಂಡ ಮಲ್ಲಪಿನ್ನಿರು ಮಣಿಪಾಲ ಮಾಹೆ ಒತ್ತು ಕುಲಪತಿ ಡಾಕ್ಟರ್ ಎಂಡಿ ವೆಂಕಟೇಶ್ ಬುಕ್ ಬಿಡುಗಡೆ ಮಲ್ತದ ಪಾತಿರ್ದು ಇತ್ತೆ ವೈದ್ಯಕೀಯ ಲೋಕ ರಭಸುಡು ಸಾಗೊಂದುಂಡು ದಿನಕೊಂಜಿ ಪಾಠಕ್ರಮ ಬರೊಂದುಂಡು ಇಂಚಿನ ಪುರ್ತುಡು ಜಯರಾಮ ಶೆಣೈ ಬರೆತಿನ ಆಪರೇಷನ್ ಸಂಬಂಧ ಸುವರ್ಣ ಟಿಪ್ಪಣಿಲು ಹೊಸ ಪಾಠಕ್ರಮಕ್ಕೂ ಹೆಚ್ಚ ಒಂದುದು ಕಲ್ಪನಕ್ಲಿಗೆ ಅನುಕೂಲ ಆದುಂಡೊಂದು ಎಡ್ಡೆಪ್ಪು ಬೇಕೇರು ಮಲ್ಲಪಿನ್ನಿರು ನಿಟ್ಟ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಎಂಎಸ್ ಮುಡಿತಾಯ ಪಾತಿರ್ದು ಜಯರಾಮ ಶೆಣೈಯರ್ದು ವೈದ್ಯಕೀಯ ಲೋಕಗು ನನಲಾತು ಬೂಕುಲು ಬರೆಪನಂಚಾವಡು ಈ ಬೂಕುನ ಅಧ್ಯಯನ ಮಲ್ಪನಕ್ಲಿಗೆ ನಿಜಕ್ಲ ಗೋಲ್ಡನ್ ನೋಟ್ಸ್ ಆಪ್ನೇಟ್ ಸಂಶಯ ಇಜ್ಜಿಂದು ಪಂಡಿರು ಮಾಹೆ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಮಲ್ಲಬಿನ್ನೆರಾದಿತ್ಯರು ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಸರ್ಜರಿ ಮುಖ್ಯಸ್ಥರಿರ್ಬೇಕ ಪ್ರೊಫೆಸರ್ ಡಾಕ್ಟರ್ ಅಪ್ನಾಕ್ ಮೊಹಮ್ಮದ್ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಸುರೇಶ್ ಕುಮಾರ್ ಪ್ರಮೋದ್ ಪಾಲ್ಗೊಂಡಿರು ಡಾಕ್ಟರ್ ಆರ್.ಎಸ್. ಬಳ್ಳಾಳ್ ಡಾಕ್ಟರ್ ಜಯರಾಮ್ ಶೆಣೈಯರನ ಪೊಲಬ್ ಮಂತುಕೊರಿಯರು ಕೆಎಂಸಿ ಆಸ್ಪತ್ರೆದ ಹಿರಿಯ ವೈದ್ಯಾಧಿಕಾರಿಗಳು ಪಾಲ್ಗೊಂಡಿರು. Providential coincidence that this book should have come on the 50 years after joining the medical course. All that has happened. Like always, I don't prepare speeches and read it out. Even my classes, I don't prepare and read it out. It's my habit to talk what comes from the heart more than from the brain. Often I get derailed. I hope I won't get derailed today. So, about the book. So there is a making of the book and about the book.
before I get derailed, I thought I'll just talk about the book first briefly. It is nothing. There are thousands of books because knowledge is an ocean. Water from the holy Ganga and put together into a pot. Nothing special here. There is no discovery. There is nothing because I know there is everything in Ganga. It's medicinal. It's pious. Everything. And my job was only to put it in a small bottle for a pilgrim to carry it home. That is what the effort I have put here. It is it's just an effort. There is nothing else. It is not a new discovery. It is existing. But the whole thing, as I said, the book is an ordinary notes. The trend in the recent years, what I saw, from what probably I looked at as a student or in my early part as a faculty, I was always concentrating and focusing on the concepts of any subject. But the trend is, matlab ki baat karo. Matlab ki baat karo is a student wants to pass through an examination at any cost. All that starts much before the medical, with the preparation itself. Things don't happen really for logical reasons in life, but many a time for astrological reasons also. And he gave me an evidence for that by inviting me to this function, because the book is on golden notes in surgery, and this fellow doesn't know anything about surgery. And you are in the company of people who know all about surgery and willing to learn more. And therefore, I am now quite clear that what you said 25 years ago is really true. Things don't happen in life for logical reasons, but for astrological reasons also. Because again, I thought when he said, I want you to come to my university for a book release function, I thought it must be on some life-loving lessons or general books, but not on surgery. But aptly, very well titled Golden Notes in Surgery. But I can tell you, for those who, you all know Dr. Shanai, so that is also a little difficult for me now to say that. But if it is written by Dr. Jairam Shanai, you need not say golden notes. If it is written by him, it will be golden notes only. Incidentally, it is in surgery. That's all. And therefore, my request to you, Dr. Shanai, is, yes, you said this is the first book that you have written, but I am sure this is not going to be the last. And I am sure in the days to come, many more books would be written by you and your students, your colleagues. All of them are expecting that you will continue this. I give great credit to him for taking this initiative of coming out with a book in the year 1920s when the CBME curriculum was just introduced. That was, people were struggling in their pre-clinical subjects, and here's a man who had the foresight and the vision to look at writing a book which should conform to the requirements of the CBME curriculum for the future. I think this is the Jairam Shanai that I know from my class. I think this is something that is very, very critical, to do something which you like and to end up doing little more about what you like and contributing to the future knowledge. A teacher in a sphere of influence of dealing with undergraduate and postgraduate students can only do that much. You can only be able to bring in the desired change in about 1,000, 2,000, 3,000 students over your lifetime. But when you write a book of this nature, you are likely to influence thousands and thousands of students with your thoughts, with your philosophy, and with your precise nature of instruction, which I must say comes out very immensely in this book. Though it is written as golden notes in surgery, I have gone through a few chapters. It is truly a highly concentrated, distilled dose of every subject that he has tried to enter into. I only tried into the first 3 chapters. I would go and do it for the others. ತುಳುನಾಡ ಭೂತಾರಾಧನೆಡ್ ಆಟಿ ತಿಂಗೊಳ್ಡು ಕೆಲವಂಜಿ ಭೂತಲೆನ್ ಬುಡ್ದು ಬಾಕಿ ಮಾತೆಕ್ಲ ಕೋಲ ನೇಮ ನಡಪವನ ಕಟ್ಟು ಸಂಪ್ರದಾಯ ಇಜ್ಜಿ ಭೂತಾರಾಧನೆ ಆಟಿಡ್ದ ಇಜ್ಜಿ ಪಂಡ ಆಟಿ ಕರಿದು ಪೋಯಿನಕ್ಲೆಗಾದು ಇತ್ತದು ಅವು
ಕುಲೆಕ್ಲನ ತಿಂಗುಲೊಂದೇ ಆಚರಣೆಡು ಉಂಡು. ಆತೆ ಅತ್ತು ಆಟಿಡಿ ಬೆರ್ಮೆರೆ ಮಾಣಿ ಕಳೆಂಜನ ರಾಜಭಾರದ ತಿಂಗುಲು ಅದುಂಡು. ಅವಳು ಮೂಲೊಂದು ಒಂಜೊಂಜಿ ಕಡೆಟ್ ಸೋನ ತಿಂಗೊಲ್ದ ಸಂಕ್ರಾಂತಿಗೆ ಭೂತಲೆಗೆ ಕೋಲ ಕುಡ್ದು ದೈವಾರಾಧನೆ ಪಿರ ಶುರುವಾಪುಂಡು. ಆಟಿ ತಿಂಗೊಳ್ಡು ಭೂಮಿಗೆ ಜತ್ತಿನ ಕಳಂಜೆ ಮಾತಾ ಭೂತಲೆನ್ ಪತ್ತದು ಆಯನ ಬಂದ ನೊಡುದು ಇತ್ತೆಗೆ ಅಪಗ ಕಲ್ಲುಟ್ಟಿ ಒಡ್ತಿ ಕಳೆಂಜನ ಕೈಡ್ದು ತಪ್ಪಾತಲ್ ಪನ್ಪುನ ನಂಬಿಕೆ ಉಂಡು. ಆ ನಂಬಿಕೆಗೆ ಒಂದು ನಂಚ ಆಟಿಡ್ ಅಪರೂಪ ಪನ್ಪುನಂಚ ಕಲ್ಲುಟ್ಟಿ ಕೋಲ ನಡಪಾವನೆಂತು ಒಲಿ. ಕಾಸರಗೋಡು ಜಿಲ್ಲೆದ ಮುಳ್ಳೇರಿಯ ಕೈತಲ್ದ ಆದೂರುಡು ಕಲ್ಲುಟ್ಟಿ ಕಲ್ಕುಡೆರ್ನ ಕೋಲ ಆಟಿ ತಿಂಗೊಳ್ಡು ನಡ್ತೊಂದಿದ್ದದು 2023 ವರ್ಷದ ಆಟಿಡ್ 15 ಪರಕೆ ಮೆಚ್ಚಿ ಕೋಲ ನಡಪಾದಿರು. ಅಕ್ಕೀರಿದ ಸಂಕ್ರಾಂತಿಗೆ ವರ್ಷದ ಕೋಲ ಗೌಜಿಡು ನಡ್ತೊಂದುಂಡು. ವರ್ಷದ ಕೋಲುಗು ಸಾರತ್ತ ಮೂಜಿ ಲಾಕಿ ಕೋರಿದ ಗೆಲ್ಸೇವಿನ ಭಕ್ತಿರು ಸಂದಾದ ದೈವಲೆನ ಇಂಬು ನಟ್ಟೊಂಡೆರು. ಆಟಿದ ಈ ವರ್ಷದ ಕೋಲ ತುಯರನೆ ಊರು ಪರ ಊರ್ಲಿನ ಭಾರಿ ಜನ ಭಕ್ತಿರು ಬತ್ತಿದಿತ್ತೆರು. ಆದೂರು ಎಲ್ನಾಡು ಗುತ್ತದ ಬಿಪಿನ್ ದಾಸರೈ ದುಂಬಾಳ್ತ ವಹಿಸ್ತಿದ್ದರು. ಕಲ್ಲುಟ್ಟಿ ಕಲ್ಕುಡನ ಕೋಲ ಮುಗಿನೆಡ್ದು ಬೊಕ್ಕ ಭಕ್ತರಿಗೆ ಮಂಜಲ್ದ ಪುಡಿ ಪ್ರಸಾದ ಬೊಕ್ಕ ಪುಂಡಿ ಅಡ್ಯದ ಒಟ್ಟಿಗೂ ಕೋರಿದ ಕಜಿಪು ಅಗೆಲು ಪ್ರಸಾದ ಅಂದು ಪಟ್ಟಿಯರು. ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಡ ನನ್ನೆಲ್ಲ ಇತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.